ಎಲ್ಲರಿಗೂ ಇವತ್ತಿನ ನಮ್ಮ ಈ ಮೊದಲನೆಯ ಸ್ನೇಹ ಸಮ್ಮೇಳನದ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸುತ್ತೇನೆ. ಇಂತಹ ಒಂದು ಸಂದರ್ಭ ಎಷ್ಟೋ ಮೊದಲೇ ಈ ಶಾಲೆಯಲ್ಲಿ ಆಗಬೇಕಿತ್ತು. ಆದರೆ ಕಾರಣಾಂತರಗಳಿಂದ ಅದು ತುಂಬ ತಡವಾಯಿತು. ಆದರೂ ಆ ಸರ್ವಶಕ್ತನಾದ ದೇವರು ನಮಗೆ ಈಗ ಇಷ್ಟೊಂದು ಮುಖ್ಯವಾದ ಹಾಗೂ ನಮ್ಮ ಜೀವನದಲ್ಲಿ ನಾವು ಎಂದಿಗೂ ನೆನೆಸಿರಲಿಕ್ಕಿರಲಿಲ್ಲ. ಆದರೂ ನಮ್ಮೆಲ್ಲರ ಪ್ರಯತ್ನದಿಂದ ಈ ಒಂದು ಸಂದರ್ಭ ನಮಗೆ ಒದಗಿ ಬಂದಿದೆ. ಅದರಲ್ಲಿ ಮತ್ತೊಮ್ಮೆ ನಾನು ದೇವರಿಗೆ ಸ್ತುತಿಸುತ್ತೇನೆ. ಮೊದಲನೆಯಾಗಿ ನಮ್ಮ ಈ ಸಂತ ಸೆಬಾಸ್ಟಿಯನ್ನರ ಪ್ರೌಢಶಾಲೆಯು 1983ರಲ್ಲಿ ಸ್ಥಾಪನೆಗೊಂಡಿತು. ಇದರ ಸ್ಥಾಪನೆಗಾಗಿ ಅಂದಿನ ಸಂತ ಸೆಬಾಸ್ಟಿಯನ್ ಚರ್ಚಿಯ ಧರ್ಮಗುರುಗಳು ಹಾಗೂ ಈ ಶಾಲೆಯ ಸಂಚಾಲಕರು ಆದಂತಹ ಫಾದರ್ ಹೆರಾಲ್ಡ್ ಡಿಸೋಜಾ ಅವರು ಈಗ ನಮ್ಮ ಮುಂದೆ ಬಂದಿದ್ದಾರೆ. ಅವರ ಈ ತುಂಬ ಪ್ರಯತ್ನದಿಂದ ಹಾಗೂ ಅವರು ಬಹಳಷ್ಟು ಈ ಶಾಲೆಗೆ ಬೇಕಾಗಿ ತುಂಬ ಕಷ್ಟಪಟ್ಟು ಶ್ರಮಿಸಿದ್ದಾರೆ. ಅವರ ಈ ಫಲದಿಂದ ಇವತ್ತು ನಾವು ಈ ಗ್ರೌಂಡಿನಲ್ಲಿ ಇಂತಹ ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳನ್ನು ಕಾಣಲು ನಮಗೆ ಸಾಧ್ಯವಾಯಿತು. ಅಲ್ಲದೆ ನಾವು 1-2-3 ತಿಂಗಳ ಮೊದಲು ನಾನು ಮತ್ತು ನಮ್ಮ ಗ್ರೂಪಿನ ಅಡ್ಮಿನ್ ಆದಂತಹ ಅಬ್ದುಲ್ ರಹಮಾನ್ ಬಕ್ಷಿ, ತೋಹಾ, ಶಬೀರ್ ಮತ್ತು ರಫೀಕ್, ನಾಸರ್ ಇವರೆಲ್ಲರೂ ಹೋಗಿ ಅವರನ್ನು ಮೊದಲನೆಯಾಗಿ ನಾವು ಅವರನ್ನು ಕಂಡಾಗ ಅವರಿಗೆ ತುಂಬ ಸಂತೋಷವಾಯಿತು. ಹಾಗೂ ನಾವು ಅವರಲ್ಲಿ ಹೇಳಿದೆವು, ನಾವೊಂದು ಹಳೆಯ ವಿದ್ಯಾರ್ಥಿ ಸಂಘವನ್ನು ನಮ್ಮ ಶಾಲೆಯಲ್ಲಿ ಪ್ರಾರಂಭಿಸಲಿಕ್ಕಿದ್ದೇವೆ. ಆಗ ಅವರಿಗೆ ತುಂಬ ಸಂತೋಷವಾಯಿತು. ಅಂದರೆ ನೀವು ನಮ್ಮನ್ನು ಹುಡುಕಿ ಬಂದದ್ದು ನಮಗೆ ತುಂಬ ಸಂತೋಷವಾಗಿದೆ. ಅದಕ್ಕೆ ಬೇಕಾದ ಎಲ್ಲ ಸಹಾಯವನ್ನು ನಮ್ಮ ಕಡೆಯಿಂದ ಏನೆಲ್ಲ ಬೇಕು ಅದನ್ನೆಲ್ಲ ನಾವು ಮಾಡಿಕೊಡ್ತೇವೆ ಅಂತ ನಮಗೆ ಆಶ್ವಾಸನೆಯನ್ನು ನೀಡಿದರು. ಅವರೀಗ ನಮ್ಮ ಕಡೆಗೆ ಹೋಗೊಟ್ಟು ಇಲ್ಲಿಗೆ ಬಂದಿದ್ದಾರೆ. ಅವರಿಗೆ ನಾನು ನಮ್ಮ ಶಾಲೆಯ ಪರವಾಗಿಯೂ ಹಳೆಯ ವಿದ್ಯಾರ್ಥಿಗಳ ಪರವಾಗಿಯೂ ಹಾಗೂ ನಿಮ್ಮೆಲ್ಲರ ಪರವಾಗಿ ಅವರನ್ನು ಇವತ್ತಿನ ಈ ಸಭಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ಈಗಿನ ಈ ಶಾಲೆಯ ಇಗರ್ಜಿಯ ಧರ್ಮಗುರುಗಳಾದಂತಹ ಫಾದರ್ JB ಸಲ್ದಾನ್ ಅವರು ಕಾರಣಾಂತರಗಳಿಂದ ಅವರು ರಜೆಯಲ್ಲಿದ್ದಾರೆ. ಆದ್ದರಿಂದ ಅವರ ಅನುಪಸ್ಥಿತಿಯಲ್ಲಿ
ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಸ್ಟ್ಯಾನಿ ಸಹಾಯಕ ಸಂಚಾಲಕರಾದಂತಹ ಹಾಗೂ ಸಹಾಯಕ ಧರ್ಮಗುರುಗಳಾದಂತಹ ಸ್ಟ್ಯಾನಿ ಪಿಟ್ಟೋ ಅವರು ಸ್ವಲ್ಪ ತಡವಾಗಿ ಬರ್ತೇನೆ ಅಂತ ಹೇಳಿ ನಮಗೆ ಆಶ್ವಾಸನೆ ನೀಡಿದ್ದಾರೆ. ಆದರೆ ಅವರು ಖಂಡಿತವಾಗಿಯೂ ಈ ಸಭೆಗೆ ಬಂದು ಮುಟ್ಟುತ್ತಾರೆ ಎಂದು ಹೇಳಿದ್ದಾರೆ. ಅವರಿಗೂ ನಾನು ನಮ್ಮ ಹಳೆ ವಿದ್ಯಾರ್ಥಿಗಳ ಪರವಾಗಿಯೂ ಹಾಗೂ ಸಂತ ಸೆಬೆಸ್ಟಿಯನ್ ಪ್ರೌಢಶಾಲೆಯ ಪರವಾಗಿಯೂ ಹಾಗೂ ನಮ್ಮೆಲ್ಲರ ಪರವಾಗಿಯೂ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ ಹೋಲಿ ಏಂಜಲ್ ಶಾಲೆ, ನಾವು ಇಲ್ಲಿ ಹೋಲಿ ಏಂಜಲ್ ಶಾಲೆ ಮತ್ತು 7ನೇ ತರಗತಿಯವರೆಗೆ ಕಲಿತು ನಂತರ ಇಲ್ಲಿ ಪ್ರೌಢಶಾಲೆಯನ್ನು ಕೂಡ ನಾವು ಇಲ್ಲೇ ಪ್ರೌಢಶಾಲೆಯ ವ್ಯಾಸಂಗವನ್ನು ಕೂಡ ನಾವು ಇಲ್ಲೇ ಮುಂದುವರಿಸಿದ್ದೇವೆ. ಆದ್ದರಿಂದ ನಾವು ನಮ್ಮ ಬಾಲ್ಯದ ಶಾಲೆಯನ್ನು ನಾವು ಎಂದು ಮರೆಯಲು ಆಗುವುದಿಲ್ಲ. ಆದ್ದರಿಂದ ನಾವು 2-3 ಸರ್ತಿ ಹೋಲಿ ಏಂಜಲ್ ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾದಂತಹ ಸಿಸ್ಟರ್ ಸೆವೆರಿನ್ ಫೆರ್ನಾಂಡಿಸ್ ಅವರನ್ನು ಕೂಡ ನಾವು ಅವರೊಟ್ಟಿಗೆ ನಾವು ಮಾತನಾಡಲು ಹೋದಾಗ ಅವರು ತುಂಬ ಸಂತೋಷದಿಂದ ತಮಗೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರು ಕೂಡ ಇಂದು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಕೂಡ ನಾನು ಹಳೆ ವಿದ್ಯಾರ್ಥಿಗಳ ಪರವಾಗಿಯೂ ಹಾಗೂ ಸಂತ ಸೆಬೆಸ್ಟಿಯನ್ ಪ್ರೌಢಶಾಲೆಯ ಪರವಾಗಿಯೂ ಹಾಗೂ ನಿಮ್ಮೆಲ್ಲರ ಪರವಾಗಿಯೂ ಅವರನ್ನು ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ ಹೋಲಿ ಏಂಜಲ್ ಶಾಲೆಯ ಶಿಕ್ಷಕರಿದ್ದಾರೆ. ಎಮಿತಾ ಟೀಚರ್, ಮ್ಯಾಕ್ರಿನ್ ಟೀಚರ್, ಸರೋಜಾ ಟೀಚರ್, ಲೀನಾ ಟೀಚರ್, ನತಾಲಿಯಾ ಟೀಚರ್, ಮ್ಯಾರಿ ಟೀಚರ್ ಮತ್ತು ಅಗ್ನೆಸ್ ಟೀಚರ್, ಇವರೆಲ್ಲರನ್ನು ನಾವು ಆಹ್ವಾನಿಸಿದಾಗ ಅವರಿಗೆ ತುಂಬ ಎಲ್ಲಿಲ್ಲದ ಸಂತೋಷವಾಯಿತು. ಅವರು ಖಂಡಿತವಾಗಿಯೂ ನಮ್ಮ ಈ ಕಾರ್ಯಕ್ರಮಕ್ಕೆ ಬರುತ್ತೇನೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಅವರು ಬಂದಿದ್ದಾರೆ. ಅವರನ್ನು ನಾನು ನಮ್ಮ ಹಳೆಯ ವಿದ್ಯಾರ್ಥಿಗಳ ಪರವಾಗಿಯೂ ಸಂತ ಸೆಬೆಸ್ಟಿಯನ್ ಶಾಲೆ ಪರವಾಗಿಯೂ ಹಾಗೂ ನಮ್ಮೆಲ್ಲರ ಪರವಾಗಿಯೂ ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ ಪ್ರೌಢಶಾಲೆಯ ಈಗಿನ ಮುಖ್ಯೋಪಾಧ್ಯಾಯರಾದಂತಹ ರೆಮೆನ್ ಡಿಸೋಜಾ, ನಾವು ಮೊದಲು ಇಲ್ಲಿ ಬಂದು ಅವರನ್ನು ನಾವು ಮಾತನಾಡಿದಾಗ ಅವರು ನಮಗೆ ತುಂಬ ಸಂತೋಷದಿಂದ ಅವರು ನಮಗೆ ಆಶ್ವಾಸನೆ ನೀಡಿದರು. ನೀವು ಮುಂದೆ ಹೋಗಿ, ನಾವು ನಿಮ್ಮ ಹಿಂದೆ ಯಾವಾಗಲೂ ಇದ್ದೇವೆ. ಅಲ್ಲದೆ ಅವರು ನಮಗೆ ಬೇಕಾದ ಎಲ್ಲ ಈ ಕಾರ್ಯಕ್ರಮಕ್ಕೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಅವರ ಕಡೆಯಿಂದ ನಮಗೆ ಮಾಡಿಕೊಟ್ಟಿದ್ದಾರೆ. ಅವರಿಗೂ ನಾನು ಹಳೆ ವಿದ್ಯಾರ್ಥಿಗಳ ಪರವಾಗಿಯೂ ಸಂತ ಸೆಬೆಸ್ಟಿಯನ್ ಪ್ರೌಢಶಾಲೆಯ ಪರವಾಗಿಯೂ ಹಾಗೂ ನಿಮ್ಮೆಲ್ಲರ ಪರವಾಗಿಯೂ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ ಪ್ರೌಢಶಾಲೆಯ ಶಿಕ್ಷಕರಾದಂತಹ ಓಸ್ವಾಲ್ಡ್ ಸರ್, ಅವರನ್ನು ಕೂಡ ನಾವು 2-3 ಸಾರಿ ಅವರ ಮನೆಗೆ ಹೋಗಿದ್ದೇವೆ ಹಾಗೂ ಕಡೆಗೆ ನಾವು ಪುತ್ತೂರಿಗೆ ಹೋಗಿ ಅವರನ್ನು ಆಹ್ವಾನಿಸಿದಾಗ ಅವರು ತುಂಬ ಸಂತೋಷದಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ಹೇಳಿದ್ದಾರೆ, ಬಂದಿದ್ದಾರೆ. ಅವರಿಗೂ ನಾನು ನಮ್ಮ ಹಳೆ ವಿದ್ಯಾರ್ಥಿಗಳ ಪರವಾಗಿಯೂ ಸಂತ ಸೆಬೆಸ್ಟಿಯನ್ ಪ್ರೌಢಶಾಲೆಯ ಪರವಾಗಿಯೂ ಹಾಗೂ ನಿಮ್ಮೆಲ್ಲರ ಪರವಾಗಿಯೂ ಅವರನ್ನು ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ ಹೆಡ್ ಮಿಸ್ಟರ್ ಆದಂತಹ ಸಿಸ್ಟರ್ ಮೇರಿ ಬೆಲ್ಲ ಅವರನ್ನು ಕೂಡ ನಾವು ಪರ್ಸನಲ್ ಆಗಿ ಹೋಗಿ ಅವರ ಕಾನ್ವೆಂಟ್ಗೆ ಹೋಗಿ ಅವರನ್ನು ಭೇಟಿಯಾದಾಗ ಅವರಿಗೆ ತುಂಬ ಸಂತೋಷವಾಗಿದೆ. ಅಲ್ಲದೆ ನಾವು ನಂತರ ಅವರನ್ನು ಮೊಬೈಲಲ್ಲಿ ಅವರನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೇವೆ. ಅವರು ನಮಗೆ ವಾಟ್ಸಪ್ನಲ್ಲಿ ನೀವೆಲ್ಲ ನೋಡಿರ್ಬೋದು. ಹಾಗಾಗಿ ನಮಗೆ ಆಶೀರ್ವಾದವನ್ನು ಕೊಡುತ್ತಾ ಇದ್ದರು. ಅವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಾಗ ತುಂಬ ಹೃದಯದಿಂದ ಬಹಳ ಸಂತೋಷದಿಂದ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ನಾನು ನಮ್ಮ ಹಳೆ ವಿದ್ಯಾರ್ಥಿಗಳ ಪರವಾಗಿ
ಸಂತ ಸೆಬೆಸ್ಟಿಯನ್ ಪ್ರೌಢಶಾಲೆಯ ಪರವಾಗಿಯೂ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿಯೂ ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿ ನಮ್ಮ ಪ್ಲೇವಿ ಟೀಚರ್ ಅವರನ್ನು ನಾವು 2-3 ಸರ್ತಿ ಹೋಗಿ ಭೇಟಿಯಾಗಿದ್ದೇವೆ. ಅವರಿಗೆ ತುಂಬ ಸಂತೋಷವಾಗಿದೆ. ಅಂದರೆ ಈಗ ಆಲ್ಮೋಸ್ಟ್ 30 ವರ್ಷದ ನಂತರ ನಾವು ಅವರನ್ನು ಭೇಟಿಯಾದಾಗ ಅವರಿಗೆ ತುಂಬ ಎಲ್ಲಿಲ್ಲದ ತುಂಬು ಹೃದಯದ ಸಂತೋಷ ಅವರಿಗೆ ಆಗಿದೆ. ಅವರನ್ನು ಕೂಡ ನಾವು ಆಹ್ವಾನಿಸಿದಾಗ ಅವರು ನಮ್ಮ ಈ ಸಭೆಗೆ ಖಂಡಿತವಾಗಿಯೂ ಬರುತ್ತೇನೆಂದು ಆಶ್ವಾಸನೆ ನೀಡಿದ್ದಾರೆ. ಅವರು ಬಂದಿದ್ದಾರೆ. ಅವರಿಗೆ ನಾನು ನಮ್ಮ ಹಳೆ ವಿದ್ಯಾರ್ಥಿಗಳ ಪರವಾಗಿಯೂ ಸಂತ ಸೆಬೆಸ್ಟಿಯನ್ ಪ್ರೌಢಶಾಲೆಯ ಪರವಾಗಿಯೂ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿಯೂ ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ ಇನ್ನೊಂದು ಶಿಕ್ಷಕಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ, ಅಂದರೆ ನಾವು ತುಂಬ ಅವರಿಗೆ ತೊಂದರೆಯನ್ನು ಕೊಟ್ಟಿರಬಹುದು, ಆದರೂ ಆ ತೊಂದರೆಯನ್ನೆಲ್ಲ ಮರೆತು ಅವರು ನಮ್ಮನ್ನು ಮೊದಲು ಭೇಟಿಯಾದಾಗ ಬಹಳ ಸಂತೋಷದಿಂದ ತುಂಬು ಹೃದಯದಿಂದ ನಮ್ಮನ್ನು ಆಶೀರ್ವದಿಸಿ, ಆಮೇಲೆ ನೀವು ಬಂದಿದ್ದೀರಲ್ಲ, ಎಲ್ಲಿ ನನಗೆ ಯಾರು ನಿಮ್ಮ ನಂಬರ್ ಕೊಟ್ಟದ್ದು ಹಾಗೆಲ್ಲ ಕೇಳಿ ನಾವು ಹೋದೆವು ಅವರ ಹತ್ರ. ತುಂಬ ಸಂತೋಷವಾಯಿತು. ಅವರನ್ನು ಕೂಡ ನಾವು ಆಹ್ವಾನಿಸಿದಾಗ ಅವರು ಬಂದಿದ್ದಾರೆ. ಅವರಿಗೂ ನಾನು ಹಳೆ ವಿದ್ಯಾರ್ಥಿಗಳ ಪರವಾಗಿಯೂ ಸಂತ ಸೆಬೆಸ್ಟಿಯನ್ ಪ್ರೌಢಶಾಲೆಯ ಪರವಾಗಿಯೂ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿಯೂ ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ ಈಗ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾದಂತಹ ಸಿರಿಲ್ ಸರ್ ಅವರು ಕೂಡ ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರಿಗೂ ನಾನು ಮತ್ತೆ ಮುಂದಿನ ಎಲ್ಲ ವಿದ್ಯಾರ್ಥಿಗಳು ಇರ್ಬೋದು, ಅವರ ಟೈಮಲ್ಲಿ ಕಲಿತವರು ಇಲ್ಲಿ, ಅಂದರೆ ಅವರು ಕೂಡ ನಮ್ಮ ಹಳೆ ವಿದ್ಯಾರ್ಥಿಗಳ ಕಳಿಸಿದ್ದಾರೆ. ಅವರು ಈಗಲೂ ಅವರು ತುಂಬ ತುಂಬ ಸಂತೋಷದಿಂದ ನಿಮಗೆ ಏನು ಬೇಕಾದರೂ ನಾವಿದ್ದೇವೆ, ನೀವು ಮುಂದುವರಿಸಿಕೊಂಡು ಹೋಗಿ ಅಂತ ಹೇಳಿದಾಗ ಅವರು ಕೂಡ ತುಂಬ ಹೃದಯದಿಂದ ನಮ್ಮನ್ನು ಆಶೀರ್ವದಿಸಿದ್ದಾರೆ. ಅವರಿಗೂ ನಾನು ಸಂತ ಸೆಬೆಸ್ಟಿಯನ್ ಪ್ರೌಢಶಾಲೆ ಪರವಾಗಿಯೂ ಹಳೆ ವಿದ್ಯಾರ್ಥಿಗಳ ಪರವಾಗಿಯೂ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಅವರನ್ನು ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ PT ಮಾಸ್ಟರ್ ಆದಂತಹ ಸಂತೋಷ್ ಪೈಸ್ ಅವರು ಇಲ್ಲೇ ಇದ್ದಾರೆ. ನಾನು ಯಾವಾಗಲೂ ಮಂಗಳೂರಿಂದ ಬರುವಾಗ ಅವರಿಗೆ ಒಂದು ವಿಶ್ ಮಾಡಿ ಹೋಗೋದು. ಅವರು ಯಾವಾಗಲೂ ಅವರ ಮನೆಯ ಹೊರಗಡೆ ಸೀಟೌಟ್ನಲ್ಲಿ ಕುಳಿತುಕೊಂಡಿರ್ತಾರೆ. ಅವರಿಗೆ ತುಂಬ ಯಾವಾಗ ನೋಡಿದರೂ ಅವರ ಮುಖದಲ್ಲಿ ನಗುವೆ. ಅವರು ಯಾವಾಗಲೂ ಸಿಟ್ಟು ಬಂದ ಆ ಸಂದರ್ಭವೇ ನಾವು ಕಾಣಲಿಲ್ಲ. ಆದ್ದರಿಂದ ಅವರನ್ನು ಕೂಡ ನಾನು ಹಳೆ ವಿದ್ಯಾರ್ಥಿಗಳ ಪರವಾಗಿಯೂ ಹಾಗೂ ಸಂತ ಸೆಬೆಸ್ಟಿಯನ್ ಪ್ರೌಢಶಾಲೆ ಪರವಾಗಿಯೂ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿಯೂ ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಪೌಲ್ ಸರ್ ಅವರು ಬರಬೇಕಿತ್ತು, ಆದರೆ ಕಾರಣಾಂತರಗಳಿಂದ ಅವರಿಗೆ ಬರಲಿಕ್ಕಾಗಲಿಲ್ಲ. ಅವರನ್ನು ಕೂಡ ನಾವು ಆಹ್ವಾನಿಸಿದ್ದೇವೆ. ಅವರಿಗೂ ನಾನು ಸಂತ ಸೆಬೆಸ್ಟಿಯನ್ ಪ್ರೌಢಶಾಲೆಯ ಪರವಾಗಿಯೂ ಹಳೆ ವಿದ್ಯಾರ್ಥಿಗಳ ಪರವಾಗಿಯೂ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿಯೂ ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ ಉಷಾ ಟೀಚರ್ ಹಾಗೂ ಕ್ಲೇರಾ ಟೀಚರ್ ಅವರು ಕೂಡ ಬರಬೇಕಿತ್ತು, ಆದರೆ ಕ್ಲೇರಾ ಟೀಚರ್ ಅವರು ಇಲ್ಲಿಲ್ಲ, ಅವರು ದುಬೈಯಲ್ಲಿದ್ದಾರೆ. ಆದ್ದರಿಂದ ಅವರು ಹೇಳಿದ್ದಾರೆ ಡಿಸೆಂಬರ್ನಲ್ಲಿ ನಾನು ಬರ್ತೇನೆ, ಬಂದರೆ ಖಂಡಿತವಾಗಿಯೂ ನಿಮ್ಮೆಲ್ಲರನ್ನ ಭೇಟಿಯಾಗುತ್ತೇನೆ ಅಂತ ಹೇಳಿ ಅವರು ನಮಗೆ ಆಶ್ವಾಸನೆ ನೀಡಿದ್ದಾರೆ. ಅವರಿಗೂ ಕೂಡ ಹಾಗೂ ಉಷಾ ಟೀಚರ್ ಅವರು ಬೆಂಗಳೂರಲ್ಲಿದ್ದಾರೆ. ಆದರೆ ನಮಗೆ ಈಗ ಅವರು ಕಾಂಟ್ಯಾಕ್ಟಲ್ಲಿದ್ದರು. ಹಾಗೆ ಫೋನ್ ಮಾಡುವಾಗ ನಮಗೆ ಅವರು ಫೋನ್ ರಿಸೀವ್ ಮಾಡಲಿಲ್ಲ, ಸಿಗಲಿಲ್ಲ. ಆದರೆ ಅವರು ನಮಗೆ ಹೇಳಿದರು, ನಮ್ಮ ಮಕ್ಕಳನ್ನೆಲ್ಲ ನೋಡಲಿಕ್ಕೆ ನನಗೆ ತುಂಬ ಆಸೆ ಉಂಟು, ಆದರೆ ಅವರು ಬರಲಿಕ್ಕಾಗಲಿಲ್ಲ. ಆದರೂ ಅವರನ್ನು ಕೂಡ ನಾನು ನಮ್ಮ ಹಳೆ ವಿದ್ಯಾರ್ಥಿಗಳ ಪರವಾಗಿಯೂ ಹಾಗೂ ಸಂತ ಸೆಬೆಸ್ಟಿಯನ್ ಪ್ರೌಢಶಾಲೆಯ ಪರವಾಗಿಯೂ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿಯೂ ಸ್ವಾಗತಿಸುತ್ತೇನೆ.
ಇದೊಂದು ಅಂದದ ಹೂಮಾಲೆ. ಆ ಮಾಲೆಯ ಒಂದೊಂದು ಹೂವುಗಳು ನಾವು ಚದುರಿದ್ದರೇನಂತೆ ಈ ಗ್ರೂಪಿನ ಮೂಲಕ ಮತ್ತೊಮ್ಮೆ ಚಿಗುರಿದ ಮಕ್ಕಳು ನಾವು. ಹೌದು, ಇದೊಂದು ಕನಸು, ಅತಿ ಸುಂದರವಾದ, ಅತಿ ದೊಡ್ಡ ಹಾಗೂ ಅವಿಸ್ಮರಣೀಯ ಕನಸು. ನಾವು ಕಲಿತ ಶಾಲೆಯ ಬಹುತೇಕ ಎಲ್ಲ ಶಿಕ್ಷಕರು, ಸಹಪಾಠಿಗಳು, ಹಿರಿಯ ಮತ್ತು ಕಿರಿಯ ವಿದ್ಯಾರ್ಥಿಗಳು ಮತ್ತು ಅವರ ಕುಟುಂಬದೊಂದಿಗೆ ಕಲೆತು ಬೆರೆತು ಸವಿ ನೆನಪುಗಳನ್ನು ಮೆಲುಕು ಹಾಕಿ ಮನರಂಜನಾ ಕಾರ್ಯಕ್ರಮಗಳೊಂದಿಗೆ ಸಂಭ್ರಮಿಸುವ ಕನಸು. ನಿಜಕ್ಕೂ ಇದೊಂದು ಮರೆಯಲಾಗದ ಮೈಯಾಟೋಗ್ರಾಫ್. ಯಾಕೆ ಎಂದರೆ ನಾವೆಲ್ಲ ಅಂದು ಇಲ್ಲಿಂದ ಬೀಳ್ಕೊಂಡು ಹೋಗುವಾಗ 15-16 ವರ್ಷದ ಬಾಲಕ ಬಾಲಕಿಯರು. ಇಂದು ಇಲ್ಲಿ ಸೇರಿರುವ ಹೆಚ್ಚಿನವರು 40+. ಜೊತೆಗೆ ನಮಗೆಲ್ಲ ಮದುವೆಯಾಗಿ ಮಕ್ಕಳಾಗಿದೆ. ಇಷ್ಟು ದೀರ್ಘ ಸಮಯದ ಬಳಿಕ ನಾವೆಲ್ಲ ಈ ರೀತಿ ಒಂದಾಗಿ ಇತಿಹಾಸವನ್ನು ಸೃಷ್ಟಿಸುತ್ತೇವೆ. ನಮ್ಮೆಲ್ಲರ ಮನದಾಳದಲ್ಲಿ ಸುಪ್ತವಾಗಿದ್ದಂತಹ ಈ ತುಡಿತ ನಿಜವಾಗುತ್ತದೆ ಎಂದು ನಾವು ಕನಸು ಮನಸ್ಸಿನಲ್ಲೂ ಊಹಿಸಿರಲಿಲ್ಲ. ಪ್ರತಿಯೊಂದರ ಆರಂಭವು, ಪ್ರತಿಯೊಂದು ಒಳಿತು ಒಂದು ಸಣ್ಣ ಆಲೋಚನೆಯಿಂದಲೇ ಆಗುತ್ತದೆ. ಇಲ್ಲಿ ನಾನಿಂದು 3 ಹೆಸರುಗಳನ್ನು ಹೃದಯಾಂತರಾಳದಿಂದ ಸ್ಮರಿಸಲೇಬೇಕು. ಅವರು ಬಿತ್ತಿದಂತಹ ಈ ಸ್ನೇಹದ ಬೀಜ ಈಗ ಗಿಡವಾಗಿ ಮರವಾಗಿ ಬೆಳೆಯುತ್ತಿದೆ. ಇನ್ನು ಉತ್ತಮ ಫಲ ನೀಡಲು ನೀರು ಗೊಬ್ಬರ ಹಾಕಿ ಬೆಳೆಸುವಂತಹ ಹೊಣೆಗಾರಿಕೆ ನಮ್ಮ ಮೇಲಿದೆ. ನಮ್ಮ ಮಾನ್ಯ ಅಡ್ಮಿನ್ ಅಬ್ದುಲ್ ರಹಮಾನ್ ಬಕ್ಷಿ, ಯಹಿಯಾ ಅಬ್ದುಲ್ ಖಾದರ್ ಮತ್ತು ತ್ವಾಹ ಇವರುಗಳೇ ಎಲ್ಲೆಲ್ಲೋ ಚದುರಿ ಹೋಗಿದ್ದಂತಹ ಸ್ನೇಹಿತರ ನಡುವೆ ಸಂಪರ್ಕವನ್ನು ಏರ್ಪಡಿಸಬೇಕು. ನಮ್ಮ ಬಾಲ್ಯ ನಮಗೆ ದೊರಕದಿದ್ದರೂ ಆ ನೆನಪುಗಳ ಸಂತೋಷ ಮತ್ತೆ ದೊರಕಬೇಕು ಎಂದು ನಿರ್ಧರಿಸಿ ಮೊದಲಿಗೆ ಈ ಒಳಿತಿನ ಕಾರ್ಯದಲ್ಲಿ ತೊಡಗಿದವರು. ಮಾತ್ರವಲ್ಲ, ಇದನ್ನು ಸಾಧ್ಯವಾಗಿಸಲು ತಮ್ಮ ಅಮೂಲ್ಯ ಸಮಯಗಳನ್ನು ಇದಕ್ಕೋಸ್ಕರ ಮೀಸಲಾಗಿಟ್ಟರು. ಸ್ನೇಹಿತರೆಲ್ಲರೂ ಇವರನ್ನು ದೀರ್ಘ ಚಪ್ಪಾಳೆಯೊಂದಿಗೆ ಅಭಿನಂದಿಸಬೇಕು ಎಂದು ನಾನು ಕೇಳಿಕೊಳ್ಳುತ್ತೇನೆ. ನಂತರದ ದಿನಗಳಲ್ಲಿ ನಾನು ನವೀನ್, ಆರತಿ, ಅನಿತಾ, ರಫಿ, ಕವಿತಾ, ನೂರಿಸ್, ನಾಸಿರ್, ಮಧುಚಂದ್ರ, ಮೆಲ್ವಿನ್ ಇನ್ನೂ ಹಲವು ಸ್ನೇಹಿತರು ಅವರಿಗೆ ಜೊತೆಯಾದರು. ಯಾವುದೇ ಕಾರ್ಯವು ಪ್ರಾರ್ಥನೆಯಿಂದಲೇ ಆರಂಭವಾಗಬೇಕು. ಅದರಂತೆ ನಾವು ಈ ನಿಟ್ಟಿನಲ್ಲಿ ನಮ್ಮ ಪಯಣವನ್ನು ಆರಂಭಿಸಿದ್ದು ನಮ್ಮ ಎಲ್ಲ ಗುರುಗಳನ್ನು ನೆನಪಿಸಿ ಅವರನ್ನು ಭೇಟಿಯಾಗಿ ಅವರ ಆಶೀರ್ವಾದಗಳನ್ನು ಕೋರುವುದರ ಮೂಲಕ. ನಮ್ಮ ಮಟ್ಟಿಗೆ ನಮ್ಮ ಪ್ರಯತ್ನಕ್ಕೆ ಇದುವೇ ಪ್ರಾರ್ಥನೆಯಾಯಿತು. ಶಿಕ್ಷಕರು ತಮ್ಮ ಕೈಯಲ್ಲಿ ಕಲಿತ ವಿದ್ಯಾರ್ಥಿಗಳು ತಮಗಿಂತ ಎತ್ತರದ ಸ್ಥಾನದಲ್ಲಿ ಇರಬೇಕು ಎಂದು ಬಯಸುತ್ತಾರೆ. ಆದರೆ ಒಂದು ಹೆಜ್ಜೆ ಮುಂದೆ ಹೋಗಿ ತಾವು ಕಲಿಸಿದ ವಿದ್ಯಾರ್ಥಿಗಳು ಎತ್ತರದ ಸ್ಥಾನದೊಂದಿಗೆ ಶಿಕ್ಷಕರನ್ನು ಗೌರವಿಸುವ ಮನೋಭಾವ ಬೆಳೆಸಿಕೊಳ್ಳುವುದು ಖಂಡಿತವಾಗಿಯೂ ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಯಾಕೆಂದರೆ ನಮ್ಮ ಶಿಕ್ಷಕರು ನಮ್ಮನ್ನು ಕವಿಯಾಗಿ, ನಮ್ಮನ್ನು ಕವಿತೆಯಾಗಿ ಚಿತ್ರಿಸಿದ ಕನಸುಗಾರರಾಗಿದ್ದರು. ನಮ್ಮ ಶಿಕ್ಷಕರು ವಿಜ್ಞಾನಿಯಾಗಿ ನಮ್ಮ ಬದುಕನ್ನು ಸಂಶೋಧಿಸಿದವರಾಗಿದ್ದರು. ನಮ್ಮ ಶಿಕ್ಷಕರು ಅವರ ಕಲ್ಪನೆಯ ಮೂಸೆಯಲ್ಲಿ ನಮ್ಮನ್ನು ಅರಳಿಸಿದವರಾಗಿದ್ದರು. ನಮ್ಮ ಶಿಕ್ಷಕರು ಬದುಕಿನಲ್ಲಿ ಎಂತಹದ್ದೇ ಸನ್ನಿವೇಶದಲ್ಲೂ ಧೃತಿಗೆಡದಂತಹ ಆತ್ಮವಿಶ್ವಾಸವನ್ನು ನಮ್ಮಲ್ಲಿ ಅಚ್ಚೊತ್ತಿದವರಾಗಿದ್ದರು. ನಮ್ಮ ಶಿಕ್ಷಕರು ವಿದ್ಯಾರ್ಥಿ ಎಂಬ ಹರಿಯುವ ನೀರನ್ನು ಸಮಾಜದ ವಿವಿಧೋದ್ದೇಶಗಳಿಗೆ ಸಮರ್ಥವಾಗಿ ಬಳಕೆಯಾಗುವಂತೆ ಯೋಜಿಸಿದವರಾಗಿದ್ದರು. ನವರಸಗಳನ್ನು ಸಮರಸದೊಂದಿಗೆ ಬೆರೆಸಿ ಬದುಕಿಗೆ ಮಧುರ ಅನುಭವದ ಸವಿಯನ್ನು ಕೊಟ್ಟವರಾಗಿದ್ದರು. ವಿದ್ಯಾರ್ಥಿಗಳು ಕಳಶವಾಗಿದ್ದರೆ ಗುರುಗಳು ಗೋಪುರವಾಗಿದ್ದರು. ತನ್ನೊಡಲ ಕುಡಿಗಳನ್ನು ಹಾರೈಕೆ ಮಾಡೋ ತಾಯಾಗಿ, ತನ್ನ ಬೇರನ್ನೇ ನಂಬಿದ ರೆಂಬೆ ಕುಂಬೆಗಳ ಸಲಹೋ ತಂದೆಯಾಗಿ, ಅನುಭವದ ಅಮೃತವನ್ನು ಉಣಬಡಿಸುವ ಅಜ್ಜನಾಗಿ, ಮಡಿಲಲ್ಲಿ ಮಲಗಿಸಿಕೊಂಡು ನೀತಿ ಕಥೆಗಳಿಂದ ನೈತಿಕತೆಯ ಪಾಠವನ್ನು ಬಿತ್ತುವ ಅಜ್ಜಿಯಾಗಿ, ಜೊತೆಯಲ್ಲಿ ಆಡಿ ಬೆಳೆದ ಸಹೋದರತೆಯ ಕುರುಹಾಗಿ ಒಂದಿಡೀ ಬದುಕಿನ ಮಾರ್ಗಸೂಚಿಯಾಗಿದ್ದವರು ನಮ್ಮ ಶಿಕ್ಷಕರು. ಹೀಗಾಗಿ ಅವರನ್ನೆಲ್ಲ ಮರೆಯುವುದುಂಟೆ? ಹೀಗೆ ಫಾದರ್ ಹೆರಾಲ್ಡ್, ಸಿಸ್ಟರ್ ಮಾರಿಬೆಲ್ಲಾ, ಓಸ್ವಾಲ್ಡ್ ಸರ್, ಪಾಲ್ ಸರ್, ಫ್ಲೇವಿ ಟೀಚರ್, ಎಲ್ವೀರಾ ಟೀಚರ್, ಫಾದರ್ ಆಲ್ಬನ್, ಫಾದರ್ ಕರ್ನೇಲಿಯೋ, ಅಮಿತಾ ಟೀಚರ್, ಲೀನಾ ಟೀಚರ್, ಸುಹಾಸಿನಿ ಟೀಚರ್, ಸಂತೋಷ್ ಸರ್, ಸಿರಿಲ್ ಸರ್, ರಾಜಶೇಖರ್ ಸರ್, ಸರೋಜಿನಿ ಟೀಚರ್, ಮಾರಿ ಟೀಚರ್, ವಾರಿಜಾ ಟೀಚರ್, ಹೀಗೆ ಇನ್ನೂ ಹಲವು ಗುರುಗಳನ್ನು ಕಂಡು ಅವರೆಲ್ಲ ಆಶೀರ್ವಾದದೊಂದಿಗೆ ಆರಂಭಿಸಿರುವುದಾಗಿದೆ ಈ ಗ್ರೂಪ್. ಈಗ ನಾನು ಹೇಳಿದ್ದು ಆರಂಭವಾಗಿತ್ತು. ಈಗ ನಮ್ಮಲ್ಲಿರುವುದು ಈ ಸ್ನೇಹ, ಸಂತೋಷದ ಚೈತನ್ಯ. ಇದು ಹೀಗೆಯೇ ಎಂದೆಂದಿಗೂ ಚಿರವಾಗಿರಬೇಕು, ಅಜರಾಮರವಾಗಿರಬೇಕು.
ಭಾಷ್ಯವನ್ನು ಬರೆದು ಮುಂದಿನ ಪೀಳಿಗೆಗೂ ಇದು ಮಾದರಿಯಾಗಬೇಕು. ಇಂದಿನ ಯಾಂತ್ರೀಕೃತ ಬದುಕಿನಲ್ಲಿ ವೈಯಕ್ತಿಕ ಹಿತಾಸಕ್ತಿಗಳಿಗೆ ಮನುಷ್ಯ ಹೆಚ್ಚಿನ ಗಮನವನ್ನು ಕೊಡುತ್ತಿರುತ್ತಾನೆ. ಮನುಷ್ಯ ಅಂದ ಮೇಲೆ ಪ್ರತಿಯೊಬ್ಬನಿಗೂ ತನ್ನದೇ ಆದ ಕನಸುಗಳಿರುತ್ತದೆ, ನಿರೀಕ್ಷೆಗಳಿರುತ್ತದೆ. ಆದರೆ ಈ ಕನಸು, ನಿರೀಕ್ಷೆ ಇದನ್ನೆಲ್ಲ ನಮ್ಮದಾಗಿಸುವ ಪ್ರಯತ್ನದಲ್ಲಿನ ಹೋರಾಟಗಳು ಕೆಲವೊಮ್ಮೆ ನಮ್ಮ ಮನಸ್ಸುಗಳನ್ನು ಅಲ್ಲೋಲ ಕಲ್ಲೋಲವಾಗಿಸುತ್ತದೆ. ಆ ಸಂದರ್ಭದಲ್ಲಿ ಇಡೀ ಪ್ರಪಂಚ ನಿನಗೆ ವಿರುದ್ಧವಾಗಿದ್ದರೂ ಪರವಾಗಿಲ್ಲ, ನಿನ್ನ ನಿಜಾಯಿತಿಯನ್ನು ನಂಬಿ ನಿನ್ನೊಂದಿಗೆ ನಾನಿದ್ದೇನೆ, ನಿನ್ನ ಒಳಿತುಗಳನ್ನು ಒಪ್ಪಿ, ನಿನ್ನ ತಪ್ಪುಗಳನ್ನು ತಿದ್ದಿ, ನಿನ್ನ ಕಷ್ಟಗಳಿಗೆ ಸ್ಪಂದಿಸಿ, ಸಂತೋಷದಲ್ಲಿ ಭಾಗಿಯಾಗಿ ಆ ಸಂತೋಷವನ್ನು ಇಮ್ಮಡಿಯಾಗಿಸುವಂಥ ಸ್ನೇಹ ನಮ್ಮದಾಗಬೇಕು. ನಮ್ಮ ಈ ಸಮೂಹವು ಆರಂಭವಾಗಿ ಇಂದಿಗೆ ಸುಮಾರು 8 ತಿಂಗಳುಗಳಾಯಿತು. ಈ ನಡುವೆ ನಾವು ಪರಸ್ಪರ ಹಂಚಿಕೊಂಡದ್ದು ಅಪಾರ, ನೋವಿಗೆ ಸ್ಪಂದಿಸಿದ್ದು ಅನನ್ಯ. ಹಲವು ಹುಟ್ಟಿದ ಹಬ್ಬಗಳಿಗೆ ಶುಭ ಕೋರುತ್ತಾ ಸಾಕ್ಷಿಯಾಗಿದ್ದೇವೆ. ಈ ಮಾತು ನಿಮಗಿಲ್ಲಿ ಗೌನವಾಗಿ ಕಾಣಬಹುದು. ಆದರೆ ಶುಭಾಶಯಗಳನ್ನು ಪಡೆದುಕೊಂಡ ಸ್ನೇಹಿತರ ಅನಿಸಿಕೆ ಏನು ಎಂಬುದು ನಿಮಗೆ ಗೊತ್ತಾ ಸ್ನೇಹಿತರೆ? ಜೀವನದಲ್ಲಿ ಇಷ್ಟೊಂದು ಸಂತಸ ಬೆರೆತ ಹುಟ್ಟುಹಬ್ಬ ನಮ್ಮದು ಆಗಿರಲೇ ಇಲ್ಲ ಎಂಬುದು. ಇದು ಸ್ನೇಹದ ಶಕ್ತಿ. ಸ್ನೇಹದ ಮುಂದೆ ಜಗತ್ತಿನ ಎಲ್ಲ ನೋವುಗಳು ತಲೆಬಾಗಲೇಬೇಕು. ಮೊನ್ನೆ ಲೇವಿ ಟೀಚರ್ ಅವರನ್ನು ಭೇಟಿಯಾದಾಗ ಅವರು ಹೇಳಿದಂತಹ ಒಂದು ಮಾತು ಏನೆಂದರೆ, ನನ್ನ ನಿವೃತ್ತಿಗೆ ಇನ್ನು 6 ವರ್ಷಗಳಿದೆ, ಹಲವಾರು ಹುಟ್ಟುಹಬ್ಬ ನನ್ನದಾಗಿದೆ, ಆದರೆ ಈ ಬಾರಿಯಷ್ಟು ಸಂತೋಷ ಎಂದೂ ನನ್ನದಾಗಿರಲಿಲ್ಲ. ಮಾತ್ರವಲ್ಲ, ಶಿಕ್ಷಕಿಯಾಗಿ ನಾನು ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡಿದ್ದೇನೆ. ಆದರೆ ಸಂತ ಸೆಬಾಸ್ಟಿಯನ್ ಶಾಲೆಯ ನನ್ನ ವಿದ್ಯಾರ್ಥಿಗಳು ಮುತ್ತುಗಳು, ಉತ್ತಮ ಸಂಸ್ಕಾರಿಗಳು, ನಿಮ್ಮ ಶಿಕ್ಷಕಿ ನಾನು ಎಂದು ಹೇಳಲು ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ ಎಂದು ಎಲ್ವಿರಾ ಟೀಚರ್ ಇವರ ಅನಿಸಿಕೆಯೂ ಕೂಡ ಇದೇ ಆಗಿತ್ತು. ಓಸ್ವಾಲ್ಡ್ ಸರ್ ನಿವೃತ್ತಿಯಾಗಲು 2 ವರ್ಷ, ನನ್ನ ನಿವೃತ್ತಿಯ ಬಳಿಕ ಎಂದೆಂದಿಗೂ ನಿಮ್ಮ ಜೊತೆಗೆ ಇರುತ್ತೇನೆ ಎಂಬಂತಹ ಅವರ ಉತ್ಸಾಹದ ಮಾತುಗಳು. ಫಾದರ್ ಹೆರಾಲ್ಡ್ ಇದೀಗ 77ರ ಹರೆಯದ ಇಳಿವಯಸ್ಸು. ಈ ಶಾಲೆಯ ಸಂಸ್ಥಾಪಕರಿವರು. ಇಲ್ಲಿ ಪ್ರೌಢಶಾಲೆಯ ಸ್ಥಾಪನೆಗೆ ಅವರ ಅಂದಿನ ಶ್ರಮ ಎಂದೆಂದು ಮರೆಯುವಂತಹದ್ದಲ್ಲ. ಅವರ ಅಂದಿನ ಆ ಪರಿಶ್ರಮ ಹಾಗೂ ತ್ಯಾಗದ ಫಲವೇ ನಾವುಗಳ ಇಂದಿನ ಉನ್ನತಿ ಎಂದು ನಾನು ಇಲ್ಲಿ ಹೆಮ್ಮೆಯಿಂದ ಅವರ ಸಮ್ಮುಖದಲ್ಲಿ ಅವರಿಗೆ ಗೌರವ ಸಲ್ಲಿಸುತ್ತಾ ಹೇಳ್ತಾ ಇದ್ದೇನೆ. ಅವರಲ್ಲಿ ಈಗಲೂ ಅದೇ ಹಳೆಯ ಉತ್ಸಾಹ. ಎಡ್ಮಿನ್ ಅವರಲ್ಲಿ ಅವರು ಹೇಳಿದಂತಹ ಮಾತು, ಮಕ್ಕಳೇ ಮುಂದುವರಿಯಿರಿ, ನಿಮ್ಮ ಆಶೋತ್ತರಗಳು ಎಂದೆಂದಿಗೂ ಜೊತೆಯಾಗಿರುತ್ತೇನೆ ಎಂಬಂತಹ ಭರವಸೆಯ ಮಾತುಗಳು. ಮಂಗಳೂರಿಗೆ ಬಂದಾಗಲೆಲ್ಲ ತನ್ನ ವಿದ್ಯಾರ್ಥಿಗಳನ್ನು ನೆನಪಿಸಿ ಅವರನ್ನು ಭೇಟಿಯಾಗುವಂಥ ಪೌಲ್ ಸರ್ ಅವರಿಂದ ಇಲ್ಲಿಲ್ಲ, ಆದರೂ ಅವರನ್ನು ನೆನಪಿಸ್ತಾ ಇದ್ದೇನೆ. ಅವರ ಸ್ನೇಹಯುಕ್ತ ಗುಣಗಳು ಮಾತ್ರವಲ್ಲ, ಪ್ರತಿಯೊಬ್ಬ ಗುರುಗಳಿಂದಲೂ ನಮಗೆ ದೊರಕಿದ್ದು ಹಾರೈಕೆಗಳ ಮಹಾಪುರಗಳೇ. ಎಂತಹ ಭಾಗ್ಯ ನಮ್ಮದು ಸ್ನೇಹಿತರೆ. ಅದೇ ತರಹ ಇನ್ನೂ ಹಲವಾರು ನಮ್ಮ ಸ್ನೇಹಿತರ ಒಳಿತುಗಳಲ್ಲಿ ಭಾಗಿಯಾಗಿದ್ದೇವೆ, ದುಃಖಗಳನ್ನು ಹಂಚಿಕೊಂಡಿದ್ದೇವೆ. ಸ್ನೇಹವು ಮನಸ್ಸನ್ನು ಹಗುರವಾಗಿಸುತ್ತದೆ ಎಂಬುದಕ್ಕೆ ಸಾಕ್ಷಿಯಾಗಿದ್ದೇವೆ. ಇದಕ್ಕೆಲ್ಲ ನಾವು ಸ್ನೇಹದ ಆಕಾಂಕ್ಷಿಯಾಗಿದ್ದುದೇ ಕಾರಣ. ಬದುಕಿನ ಯಾವುದೋ ಒಂದು ಗಳಿಗೆಯಲ್ಲಿ ನಾವು ತುಂಬಾ ಬ್ಯುಸಿ ಅನ್ನಿಸಬಹುದು. ಅದೇ ರೀತಿ ಯಾವುದೇ ಕೆಲಸ ಕಾರ್ಯಗಳಿಲ್ಲದೆ ಸುಮ್ಮನಿದ್ದಾಗ ಯಾವುದಾದರೂ ಕಾರ್ಯದಲ್ಲಿ ಬ್ಯುಸಿಯಾಗಬೇಕು ಎಂದು ಅನಿಸುತ್ತದೆ. ಆದರೆ ತುಂಬಾ ಬ್ಯುಸಿಯಾಗಿದ್ದಾಗ ಎಲ್ಲ ಜಂಜಾಟಗಳಿಂದ ಹೊರಗೋಡಿ ಬರಬೇಕು ಅನ್ನೋದು ಕೂಡ ಸಹಜ. ಆದರೆ ದೈನಂದಿನ ಬದುಕಿನ ಅನಿವಾರ್ಯತೆಗಳ ಮಧ್ಯೆ ಮನಸ್ಸು ಹಗುರ ಮಾಡಿಕೊಳ್ಳಲಿಕ್ಕೆ ನಮಗೆ ಸ್ನೇಹ ಬೇಕೇ ಬೇಕು ಎಂದು ಅನಿಸ್ತದೆ. ಅದರಲ್ಲೂ ನಮ್ಮನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಂತಹ ನಮ್ಮ ಈ ಬಾಲ್ಯ ಸ್ನೇಹ. ಗೆಳೆತನಕ್ಕಿಂತ ಮಧುರವಾದ ಸಂಬಂಧ ಮತ್ತೊಂದಿಲ್ಲ. ಆದರೆ ಆ ಸಂಬಂಧ ಮಧುರವಾಗಿರಲು ಸ್ನೇಹದೊಳಗಿನ ಹೊಂದಾಣಿಕೆ, ಸಲಿಗೆ, ಅರ್ಥ ಮಾಡಿಕೊಳ್ಳುವ ಗುಣ, ಹೇಳಲಾಗದ್ದನ್ನು ಪರಸ್ಪರ ಮಾತನಾಡಿಕೊಳ್ಳುವಂತಹ ಒಳಮನಸ್ಸು ಎಲ್ಲವೂ ಸರಿ ಪ್ರಮಾಣದಲ್ಲಿ ಜಾಗೃತವಾಗಿರಬೇಕು. ಯಾವುದೇ ರೀತಿಯ ವೈಮನಸ್ಸುಗಳಿಗೆ ಅವಕಾಶವಿರಬಾರದು. ಹಾಗಾದಾಗ ಗೆಳೆತನದ ಬೆಸುಗೆ ಮತ್ತಷ್ಟು ಗಟ್ಟಿಗೊಳ್ಳುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಸಂತ ಸೆಬಾಸ್ಟಿಯನ್ನರ ಶಾಲೆಯ ಹಳೆ ವಿದ್ಯಾರ್ಥಿ ಸ್ನೇಹಿತರುಗಳಾದ ನಾವು ಇಲ್ಲಿ ಯಾರು ಹಿರಿಯರಲ್ಲ, ಯಾರು ಕಿರಿಯರಲ್ಲ. ರಾಜಕೀಯವಾಗಲಿ, ಧಾರ್ಮಿಕ ವಿಚಾರಗಳಾಗಲಿ ಅಥವಾ ಆರ್ಥಿಕತೆಯ ಮಟ್ಟವಾಗಲಿ ನಮ್ಮ ಸ್ನೇಹವನ್ನು ದೂರೀಕರಿಸುವಂತಹದ್ದಲ್ಲ. ದೀರ್ಘಕಾಲದ ಬಳಿಕ ಸೇರಿದ ಈ ಬಳಗದಲ್ಲಿ ಫಾರಿನ್ ರಿಟರ್ನ್ಸ್, ಇಂಜಿನಿಯರ್ಸ್, ವಿಜ್ಞಾನಿಗಳು, ಸರಕಾರಿ ಉದ್ಯೋಗಿ, ಖಾಸಗಿ ಉದ್ಯೋಗಿ, ಟೀಚರ್ಸ್ಗಳು, ಚಾರ್ಟರ್ಡ್ ಅಕೌಂಟೆಂಟ್, ಹೀಗೆ ನಾನಾ ಬಗೆಯ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರಿದ್ದಾರೆ. ಇದುವರೆಗೆ ಯಾರಿಗೂ ಇಲ್ಲಿ ನಾವು ಎಂಬಂತಹ ಈಗೋ ಕಾಡಲೇ ಇಲ್ಲ. ಇದುವೇ ನಮ್ಮ ಸ್ನೇಹದ ಪ್ಲಸ್ ಪಾಯಿಂಟ್. ನಮಗೆ ಗೊತ್ತಿರುವುದು ಕೇವಲ
ಕೋರುತ್ತಾ ಇದ್ದೇನೆ. ನಮ್ಮ ಈ ಗ್ರೂಪನ್ನು ಪ್ರಾರಂಭಿಸಿದ ಮೊದಲಲ್ಲಿ ನಮ್ಮ ಮನದಲ್ಲಿ ಒಂದು ಅಳುಕಿತ್ತು. ಏನೆಂದರೆ, ಬಹಳ ಸಮಯದ ಬಳಿಕ ನಾನಾ ರೀತಿಯ ಮನಸ್ತತ್ವಗಳು ಒಟ್ಟಾಗುತ್ತಿದೆ, ಇದರ ಫಲಿತಾಂಶ ಹೇಗಿರಬಹುದು ಎಂದು. ಅಂದು ನಮ್ಮ ಗುರುಗಳಾದ ಪಾವುಲ್ ಸರ್ ಇವರುಗಳು ಹೇಳಿದಂತಹ ಮಾತುಗಳು ಮರೆಯುವಂತಹದ್ದಲ್ಲ. ಅದನ್ನು ಇಲ್ಲಿ ನೆನಪಿಸುತ್ತಾ ಇದ್ದೇನೆ. ಅವರಿಂದ ಇಲ್ಲಿ ಇರಬೇಕಿತ್ತು, ಕಾರಣಾಂತರದಿಂದ ಅವರು ಬರಲಿಲ್ಲ. ಸ್ವಲ್ಪ ತಡವಾಗಿ ಆದರೂ ಜೊತೆ ಆಗುತ್ತೇನೆ ಅಂತ ಹೇಳಿದ್ದಾರೆ. ಅವರು ಹೇಳಿದಂತಹ ಈ ಮಾತುಗಳು ನಾನು ಇಲ್ಲಿ ನೆನಪಿಸ್ತಾ ಇದ್ದೇನೆ. ಆರಂಭದಲ್ಲಿ ಕೆಲವೊಂದು ಸಮಸ್ಯೆಗಳು ಕಂಡು ಬರಬಹುದು, ಆದರೆ ಮುಂದುವರಿಯುತ್ತಾ ಪ್ರತಿಯೊಬ್ಬರು ಈ ಸಮೂಹದ ಆಶೋತ್ತರಗಳನ್ನು ಅರ್ಥ ಮಾಡಿಕೊಳ್ಳಬಹುದು. ನಂತರದ ದಿನಗಳಲ್ಲಿ ಈ ಪ್ರಯತ್ನವು ನಮ್ಮ ದೂರವನ್ನು ಕಡಿಮೆಗೊಳಿಸಿ ನಾವೆಲ್ಲರೂ ಒಟ್ಟು ಸೇರುವ ಗಳಿಗೆ ಬರಬಹುದು ಎಂದು ಅವರ ಆ ಮಾತು ಇಂದು 100ಕ್ಕೆ 100ರಷ್ಟು ನಿಜವಾಗಿದೆ. ಈ ಸಂದೇಶ ಪ್ರತಿಯೊಬ್ಬರಿಗೂ ತಲುಪಿಸುವ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲಿದೆ. ಅಡ್ಮಿನ್ ಮತ್ತು ಬಳಗ ಆರಂಭಿಸಿದ್ದಾರೆ ಮಾತ್ರ, ಆದರೆ ಇದನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮೆಲ್ಲರದು. ಇಂದು ನಾವೆಲ್ಲ ಒಟ್ಟು ಸೇರಿರುವುದರ ಹಿಂದೆ ಬಹಳ ಪರಿಶ್ರಮವಿದೆ, ಹಲವಾರು ಹಾರೈಕೆಗಳಿವೆ. ಬಾಲ್ಯದ ಸವಿ ನೆನಪುಗಳ ಸಿಹಿಯನ್ನು ಸವಿಯಾಗಿಸುವ ಬಯಕೆ ಇದೆ. ಇದೆಲ್ಲಕ್ಕಿಂತ ಮಿಗಿಲಾಗಿ ಹೋಲಿ ಏಂಜಲ್ಸ್ ಪ್ರಾಥಮಿಕ ಶಾಲೆಯ ಮತ್ತು ಸಂತ ಸದಸ್ಯರ ಈ ಶಾಲೆಯ ಮೇಲೆ ಹೃದಯ ತುಂಬುವಷ್ಟು ಅಭಿಮಾನವಿದೆ, ಗೌರವವಿದೆ. ಪ್ರಾಥಮಿಕ ಎಂಬುದು ನಮ್ಮ ಅಡಿಪಾಯವಾದರೆ ಪ್ರೌಢಶಾಲೆ ಇದು ಆಧಾರ ಸ್ತಂಭ. ನಂತರದೆಲ್ಲ ತರತರಹದ ವಿನ್ಯಾಸ. ನಮ್ಮ ಇಂದಿನ ಈ ಸುಮಧುರ ಕ್ಷಣಕ್ಕೆ ಕಾರಣ ನಮ್ಮ ಗಟ್ಟಿ ಅಡಿಪಾಯ ಹಾಗೂ ಸಂತ ಸೆಬಸ್ಟಿಯನ್ ಎಂಬಂತಹ ಅಲುಗಾಡದ ಆಧಾರ ಸ್ತಂಭ. ಮುಂದಕ್ಕೆ ನಮ್ಮ ಎಲ್ಲ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ಸುಗಮವಾಗಿ ಸುಸೂತ್ರವಾಗಿ ನಡೆಯಲು ಇಲ್ಲಿ ಈ ಸಂಸ್ಥೆಯಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಘಟನೆಯ ಅಗತ್ಯ ಖಂಡಿತವಾಗಿಯೂ ಇದೆ. ಹೀಗಾಗಿ ನಾನು ಇಂದು ನನ್ನೆಲ್ಲ ಹಳೆ ವಿದ್ಯಾರ್ಥಿ ಸ್ನೇಹಿತರುಗಳ ಪರವಾಗಿ ಈ ಶಾಲೆಯ ಸಂಚಾಲಕರಾದಂತಹ ಫಾದರ್ ಸಲ್ದಾನ ಹಾಗೂ ಸಹಾಯಕ ಧರ್ಮಗುರುಗಳಾದಂತಹ ಫಾದರ್ ಸ್ಟ್ಯಾನ್ಲಿ ಪಿಂಟು ಇವರ ಅನುಪಸ್ಥಿತಿಯಲ್ಲಿ ನಮ್ಮ ಸಂತ ಸದಸ್ಯನ ಶಾಲೆಯ ಮಾನ್ಯ ಮುಖ್ಯೋಪಾಧ್ಯಾಯರ ಮುಖಾಂತರ ಆಡಳಿತ ಸಮಿತಿಯನ್ನು ಇದಕ್ಕೋಸ್ಕರ ವಿನಂತಿಸುತ್ತಾ ಇದ್ದೇನೆ. ನಮ್ಮ ವಿನಂತಿಗೆ ನೀವುಗಳು ಸ್ಪಂದಿಸುವಿರಿ ಎಂಬಂತಹ ದೃಢ ವಿಶ್ವಾಸ ನನಗಿದೆ. ಇಂದು ನಾವುಗಳು ಸೇರಿದ್ದೇವೆ, ಮುಂದಿನ ಆಹ್ವಾನ ಶೀಘ್ರದಲ್ಲಿಯೇ ನಿಮ್ಮ ಕಡೆಯಿಂದ ಇರಲಿ ಎಂದು ಹಳೆ ವಿದ್ಯಾರ್ಥಿಗಳೆಲ್ಲರ ಪರವಾಗಿ ನಿಮ್ಮನ್ನು ಬಯಸುತ್ತೇನೆ. ಸಂಘಟನೆಗಳ ಬಗ್ಗೆ ಹೇಳುವುದಾದರೆ, ಇಂದಿನ ದಿನಗಳಲ್ಲಿ ಹಲವಾರು ಸಂಘಟನೆಗಳು ಹುಟ್ಟಿಕೊಳ್ಳುತ್ತದೆ. ಎಲ್ಲವೂ ಉತ್ತಮ ಉದ್ದೇಶಗಳಿಂದಲೇ ಆರಂಭಗೊಳ್ಳುವಂತಹದ್ದು. ಕೆಲವೊಂದು ಇಲ್ಲಿ ಉನ್ನತಿಯ ತುದಿಗೆ ಇರುತ್ತದೆ, ಇನ್ನು ಕೆಲವು ಹೆಸರಿಗೆ ಮಾತ್ರ ಇದ್ದು ಯಾವುದೇ ಸಾಧನೆಗಳನ್ನು ಮಾಡದೆ ಮುಂದುವರಿಯುತ್ತಿರುತ್ತದೆ. ಹಾಗೂ ಮತ್ತೆ ಕೆಲವು ಹೆಸರಿಲ್ಲದಂತೆಯೂ ಆಗುತ್ತದೆ. ಆದರೆ ನಮ್ಮ ಈ ಸಮೂಹವು ಮೊದಲನೆಯ ಸಾಲಿನಲ್ಲಿ ನಿಂತು ಪ್ರೀತಿಯನ್ನು ಹಂಚಿಕೊಳ್ಳುತ್ತಾ, ಸಾಧನೆಗಳನ್ನು ಮಾಡುತ್ತಾ, ಉದ್ದೇಶದ ಈಡೇರಿಕೆಗಾಗಿ ಶ್ರಮಿಸುತ್ತಾ, ಹಲವಾರು ಯೋಜನೆಗಳನ್ನು ಹಮ್ಮಿಕೊಳ್ಳುತ್ತಾ, ಅದರಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತಾ, ಆ ಯಶಸ್ಸಿನಲ್ಲೇ ಸಂತೃಪ್ತಿಯನ್ನು ಹೊಂದುತ್ತಾ ಇರುವಂತಾಗಬೇಕು. ಇದೆಲ್ಲ ಹೇಗೆ ಸಾಧ್ಯ ಎಂದು ಆಲೋಚಿಸಿದರೆ ಖಂಡಿತವಾಗಿಯೂ ಸ್ನೇಹಿತರೆಲ್ಲರ ಒಗ್ಗಟ್ಟು, ಹೊಂದಾಣಿಕೆ, ಭಿನ್ನಾಭಿಪ್ರಾಯಗಳಿಲ್ಲದಿರುವಿಕೆ, ದೃಢ ವಿಶ್ವಾಸ, ಗುರುಗಳೆಲ್ಲರ ಆಶೀರ್ವಾದ, ಎಲ್ಲಕ್ಕಿಂತ ಮಿಗಿಲಾಗಿ ದೇವರ ಅನುಗ್ರಹದಿಂದ ಸಾಧ್ಯವಾಗಬಹುದು. ಶಾಲಾ ದಿನಗಳ ನೆನಪುಗಳೇ ಹಾಗೆ ಸಾಗರದಲ್ಲಿ ದೊರಕುವ ಮುತ್ತುಗಳಂತೆ, ತೆಗೆದಷ್ಟು ಸಿಗುತ್ತಲೇ ಇರುತ್ತದೆಯೇ ಹೊರತು ಖಾಲಿಯಾಯಿತು ಅನ್ನೋ ಮಾತೇ ಇಲ್ಲ. ಅದೇ ರೀತಿ ನಮ್ಮ ಈ ಸ್ನೇಹವು, ಇಂತಹ ಸಮ್ಮಿಲನಗಳು ಹೀಗೆ ನಿರಂತರವಾಗಿ ಯಾವುದೇ ವಿಘ್ನಗಳಿಲ್ಲದೆ ಮುಂದುವರಿಯಲಿ ಎಂದು ಸರ್ವಶಕ್ತ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಮತ್ತು ಹೃದಯಾಂತರಾಳದಿಂದ ಹಾರೈಸುತ್ತೇನೆ. ನಿಮ್ಮೆಲ್ಲರ ಸಹಕಾರಗಳು ಈ ನಿಟ್ಟಿನಲ್ಲಿ ನಿರಂತರವಾಗಿರಲಿ ಎಂದು ಕೇಳಿಕೊಳ್ಳುತ್ತೇನೆ. ಹೆಚ್ಚಿಗೆ ಇಲ್ಲಿ ದೀರ್ಘವಾಗಿಸಲು ಬಯಸುವುದಿಲ್ಲ. ಮುಂದಕ್ಕೆ ನನ್ನ ಕೆಲವು ಸ್ನೇಹಿತರುಗಳು ಅವರ ಅನಿಸಿಕೆಗಳನ್ನು ವ್ಯಕ್ತಪಡಿಸುವುದರ ಮೂಲಕ ಇನ್ನೂ ಹಲವು ವಿಚಾರಗಳು ವಿನಿಮಯವಾಗಬಹುದು. ಕೊನೆಯಲ್ಲಿ ಒಂದು ಮಾತು ಏನೆಂದರೆ, ನಮ್ಮ ಈ ಸಮೂಹವು ಯಶಸ್ಸಿನತ್ತ ಮುಂದುವರಿಯಬೇಕಾದರೆ ಮೊದಲಿಗೆ ನಮ್ಮೊಳಗೆ ಸಹಿಷ್ಣುತೆ, ಸಹೋದರತೆ, ಪ್ರೀತಿ, ಶಾಂತಿ, ಸಮಾಧಾನ, ನೆರವು, ಹೊಂದಿಕೊಳ್ಳುವಿಕೆ, ಕ್ಷಮಾಗುಣ ಮುಂತಾದ ಒಳ್ಳೆಯ ಗುಣಗಳನ್ನು ನಾವು ಮೈಗೂಡಿಸಿಕೊಳ್ಳಬೇಕಾಗಿದೆ. ಇದರ ಅಗತ್ಯ ಇಂದಿನ ದುರಂತಮಯ ದಿನಗಳಲ್ಲಿ ಖಂಡಿತವಾಗಿಯೂ ಅತ್ಯಗತ್ಯವಾಗಿದೆ. ನಮ್ಮ ಬೇಸರ ಇತರರು ಸಂತೋಷಿಸುವಂತೆ ಇರದಿರಲಿ. ನಮ್ಮ ಸಂತೋಷ ಇನ್ನೊಬ್ಬರನ್ನು ದುಃಖಕ್ಕೆ ಈಡು ಮಾಡದಿರಲಿ. ಇಲ್ಲಿ ಸಂತೋಷ, ಉತ್ಸಾಹ, ಉಲ್ಲಾಸ ನಿರಂತರವಾಗಿರಲಿ. ನನ್ನ ನಿನ್ನ ಸ್ನೇಹ ಎನ್ನುವುದಕ್ಕಿಂತ ನಮ್ಮೆಲ್ಲರ ಸ್ನೇಹ ಮೇಲುಗೈಯಾಗಿರಲಿ. ಸ್ನೇಹದೊಂದಿಗೆ ಸ್ನೇಹದ ಸಂಪರ್ಕ
ಮಧುರ ಕ್ಷಣಗಳನ್ನು ಮರೆಯಾಗಿಸದೆ ಅಮರವಾಗಿಸೋಣ. ಜೈ ಹಿಂದ್. ಇಲ್ಲಿ ನಮಗೆ ಕೈ ಹಿಡಿದು ಸ್ಲೇಟಿನಲ್ಲಿ ಆ ಬರೆಯಲು ಕಲಿಸಿದ್ದು, ಮುಂದಕ್ಕೆ ಕತೆ ಹೇಳಲು ಕಲಿಸಿದರು. ಇಂಗ್ಲಿಷ್ ಕಲಿತೆವು, ನಾಗರಕಥದಲ್ಲಿ ಪೆಟ್ಟು ತಿಂದೆವು. ಮಾರಿ ಟೀಚರ್ ನನಗೆ 5ನೇ ಕ್ಲಾಸಲ್ಲಿ ಕಲಿಸಿದ್ರು. ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೂ ಕೈಯ ಗಂಟಿಗೆ ಪೆಟ್ಟು ಬೀಳ್ತಿತ್ತು. ಟೀಚರ್ ಖಂಡಿತವಾಗಿ ಹೇಳ್ತಾ ಇದ್ದೇನೆ, ಇವತ್ತು ಕೂಡ ನಾನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡೋದಿಲ್ಲ. ಹಿಂದಿ ಕಲಿತೆವು, ಆಟೋಟ ಸ್ಪರ್ಧೆಗಳಲ್ಲಿ ಭಾಗವಹಿಸಿದೆವು, ಆಟಗಳನ್ನು ಕಲಿತಿದ್ದೇವೆ. ಇವೆಲ್ಲ ನಮಗೆ ಅಚ್ಚಲ್ಲದೆ ಉಳಿಯುವ ಕೆಲವು ನಮ್ಮ ಅನಿಸಿಕೆಗಳು. ಈಗ ನಾನು ಕಾಲೇಜು ಶಾಲೆಯ ಪರವಾಗಿ ನಮ್ಮ ನೆಚ್ಚಿನ ಲೀನಾ ಟೀಚರ್ ಅಂತ ವಿನಂತಿಸ್ತಾ ಇದ್ದೇನೆ, ನೀವು ನಮ್ಮ ಬಗ್ಗೆ ಕೆಲವು ಮಾತುಗಳನ್ನಾಡಬೇಕಾಗಿ. ಆಗಸ್ಟ್ 15 ಸ್ವಾತಂತ್ರ್ಯ ಸಿಕ್ಕಿದ ದಿನ. ಭಾರತೀಯರೆಲ್ಲರಿಗೂ ಅವಿಸ್ಮರಣೀಯ ದಿನ. ಇಂದು 5ನೇ ತಾರೀಕು. ಈ ಶಾಲೆಯಲ್ಲಿ ಕಲಿತ ಹಾಗೂ ಕಲಿಸಿದ ಶಿಕ್ಷಕರಿಗೂ ಬಹಳ ಮಹತ್ವದ ದಿನ ಹಾಗೂ ನಮ್ಮೆಲ್ಲರ ಸ್ಮೃತಿ ಪಟಲದಿಂದ ಅಳಿಸಲಾಗದ ದಿನ. ಸಾಧಾರಣ 1 ವರ್ಷದಿಂದ ಈ ದಿನಕ್ಕಾಗಿ ನಮ್ಮ ವಿದ್ಯಾರ್ಥಿಗಳು ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡುತ್ತಾ ಬಂದಿರುತ್ತಾರೆ. ತಮಗೆ ವಿದ್ಯೆಯನ್ನು ಕೊಟ್ಟ ಗುರುಗಳನ್ನು ಒಂದುಗೂಡಿಸಬೇಕು ಹಾಗೂ ಎಲ್ಲರೂ ಈ ಸ್ನೇಹ ಸಮ್ಮೇಳನದಲ್ಲಿ ಭಾಗವಹಿಸುವ ಉದ್ದೇಶವನ್ನಿಟ್ಟು ಶಿಕ್ಷಕರ ಮನೆಗಳು ಎಷ್ಟು ದೂರವಿದ್ದರೂ ಅವರೆಲ್ಲರ ಮನೆಗಳಿಗೆ ಭೇಟಿ ಇಟ್ಟು ಅವರು ಕಾರ್ಯಕ್ರಮಕ್ಕೆ ಬರುವಂತೆ ಮಾಡುವಲ್ಲಿ ಸಫಲರಾಗಿದ್ದಾರೆ. ಇಂದು ಈ ನಮ್ಮ ಮಕ್ಕಳು ಎಂದರೆ ಇವರಿಗೂ ಅವರವರ ಮಕ್ಕಳು ಇರುವರು. ಆದರೆ ನಾವು ನಮ್ಮ ಮಕ್ಕಳು ಎಂದು ಕರೆಯುವುದು ಸಹಜ. ಯಾಕೆಂದರೆ ಇವರು ಯಾವತ್ತೂ ನಮ್ಮ ಮಕ್ಕಳೇ. ಹಿಂದೆ ನಾವೆಲ್ಲ ಇವರನ್ನು ಗದರಿಸಿದ್ದೇವೆ, ದಂಡಿಸಿದ್ದೇವೆ. ಆದರೂ ಇವರಿಗೆ ನಮ್ಮಲ್ಲಿ ಗೌರವ ಭಾವವಿತ್ತು, ಈಗಲೂ ಇದೆ. ನಾನು ಈಗಲೂ ನಮ್ಮ ಹಳೆ ವಿದ್ಯಾರ್ಥಿಗಳನ್ನು ಹೊಗಳುವುದಿದೆ. ಎಲ್ಲೂ ಸಿಕ್ಕಿದ್ರೂ ಅವರಾಗಿಯೇ ಪರಿಚಯಿಸಿ, ವಂದಿಸಿ, ಗೌರವ ಕೊಟ್ಟು ಮಾತನಾಡುವ ಆ ರೀತಿ ಮನಸ್ಸಿಗೆ ತುಂಬ ಸಂತೋಷ ಕೊಡುತ್ತಿದೆ, ಹಿತವನ್ನುಂಟು ಮಾಡುತ್ತಿದೆ. ಮಕ್ಕಳೇ, ಕಾಲ ಬದಲಾದರೂ ಗುರು ಶಿಷ್ಯರ ಮಧುರ ಬಾಂಧವ್ಯ ಕಡಿದು ಹೋಗಬಾರದಂತೆ ನೋಡಿ. ನೀವು ನಿಮ್ಮ ಮಕ್ಕಳಿಗೂ ಇದನ್ನೇ ಕಲಿಸಿ ಅವರಿಗೆ ಮಾದರಿಯಾಗಿರಿ. ಇಂದು ನೀವೆಲ್ಲ ಸೇರಿ ನಮ್ಮನ್ನೆಲ್ಲ ಆಮಂತ್ರಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮಗೆಲ್ಲ ಅನುವು ಮಾಡಿಕೊಟ್ಟಿದ್ದೀರಾ. ಹಲವು ವರ್ಷಗಳೇ ಕಳೆದಿವೆ. ನಿಮ್ಮನ್ನೆಲ್ಲ ನೋಡದೆ ಬರೇ ಚಿಕ್ಕ ಮಕ್ಕಳಿರುವಾಗ ನೋಡಿದ್ದು. ಈ ಮಕ್ಕಳೇ ಬೆಳೆದು ದೊಡ್ಡದಾಗಿ ಕೆಲಸಕ್ಕೆ ಸೇರಿ ತಮ್ಮ ಕುಟುಂಬವನ್ನು ಸಾಕುತ್ತಿರುವರು. ನಿಜವಾಗಲೂ ಇದು ಸಂತೋಷ. ಒಬ್ಬರನ್ನೊಬ್ಬರು ಭೇಟಿಯಾಗುವ ಈ ಸಂದರ್ಭವನ್ನು ದೊರಕಿಸಿಕೊಟ್ಟ ನಮ್ಮ ನೆಚ್ಚಿನ ಶಬೀರ್, ಬಕ್ಷಿ, ಯಹಿಯಾ, ರಫೀಕ್ ಇನ್ನು ಅನೇಕ ವಿದ್ಯಾರ್ಥಿಗಳಿಗೆ ನಾವು ತುಂಬ ಆಭಾರಿಯಾಗಿದ್ದೇವೆ. ನಿಮ್ಮನ್ನೆಲ್ಲ ನೋಡಿದ ತುಂಬ ಸಂತೋಷ ಸಂತೋಷ ಸಂತೋಷ. ಹಿಂದಿನ ಹಲವು ನೆನಪುಗಳು ಮರುಕಳಿಸುತ್ತವೆ. ಇನ್ನು ಇಂದಿನ ದಿನದ ಕಾರ್ಯಕ್ರಮವನ್ನು ಚಲೋದಾಗಿ ನಡೆಸಲು ಸಹಕರಿಸಿದ ಸಹಾಯ ಹಸ್ತವನಿತ್ತ ಧರ್ಮಗುರುಗಳಿಗೂ ಶಾಲಾ ಮುಖ್ಯೋಪಾಧ್ಯಾಯರಿಗೂ ಹಳೆಯ ವಿದ್ಯಾರ್ಥಿಗಳಿಗೂ ನಮ್ಮೆಲ್ಲರ ಹೃದಯಪೂರ್ವಕ ಕೃತಜ್ಞತೆಗಳು. ಆದರೆ ಪ್ರಾಮುಖ್ಯವಾದ ಒಂದು ವಿಷಯ, ಇಂತಹ ಸ್ನೇಹ ಸಮ್ಮೇಳನಗಳಿಗೆ ಇಂದೇ ಕೊನೆಯಲ್ಲ, ಮುಂದೆಯೂ ಇವುಗಳು ಸಮ್ಮೇಳನಗಳು ನಡೆಯುತ್ತಿರಬೇಕು. ವರ್ಷಂಪ್ರತಿ ಹಳೆ ವಿದ್ಯಾರ್ಥಿಗಳು ಸೇರಿ ಇಂಥದೇ ಕಾರ್ಯಕ್ರಮವನ್ನು ನಡೆಸುತ್ತಿರಬೇಕು. ಆಗ ಮಾತ್ರ ಸ್ನೇಹ ಸಮ್ಮೇಳನ ಮುಂದೆ ಇದೇ ರೀತಿ ನಡೆಸಲು ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಸಂದರ್ಭವನ್ನು ಒದಗಿಸಲಿ.
ಸಹಾಯ ಹಸ್ತವನ್ನಿತ್ತ ಆಡಳಿತ ಮಂಡಳಿಯವರಿಗೂ ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನಿತ್ತು ನನ್ನ 2 ಮಾತುಗಳನ್ನು ಅಂತ್ಯಗೊಳಿಸುತ್ತೇನೆ. ಈಗ ನಮ್ಮ ಹೈಸ್ಕೂಲಿನ ಸಂಸ್ಥಾಪಕರಾದ ಫಾದರ್ ಹೆರಾಲ್ಡ್ ಅವರಿಗೆ ಸನ್ಮಾನ ಸಮಾರಂಭ ನಾನು ಸರಿ ಮಾಡಬಹುದು. ನನಗೆ ಈಗಲೂ ನೆನಪಿದೆ, ನಮ್ಮ ಎಲ್ ಶೇಪಿನ ಶಾಲೆ ಎದುರಿರುವ ಸಣ್ಣ ಹೂದೋಟದಲ್ಲಿ ಇವರು ಹಾರೈಕೆ ಸೇರಿಕೊಂಡು ಇವರು ದುಡಿತಿದ್ರು. ಆದುದರಿಂದ ಇವಾಗಲೂ ಇವರು ತುಂಬ ಚಿರ ಯೌವನರು. ಅವರನ್ನು ಫಾದರ್ ಸ್ಟ್ಯಾನ್ಲಿ ಪಿಂಟರ್ ಅವರು ನಮ್ಮ ಹಳೆ ವಿದ್ಯಾರ್ಥಿಯವರ ಈ ಸಂದರ್ಭದಲ್ಲಿ ನನಗೆ ನೀವು ಸನ್ಮಾನಿಸೋದಕ್ಕಾಗಿ ನಿಮ್ಮೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಾವು ಒಂದು ಗಿಡವನ್ನು ನೆಡುವಾಗ ಸ್ವಲ್ಪ ಕಷ್ಟವೆನಿಸ್ತದೆ. ಯಾಕೆ ನಾವು ಗಿಡಕ್ಕೆ ಬೇಕಾದಂತಹ ವಾತಾವರಣವನ್ನು ನಾವು ಕೊಂಡುಕೊಳ್ಬೇಕಾಗ್ತದೆ, ಮಾಡಬೇಕಾಗ್ತದೆ. ಆ ಸಂದರ್ಭದಲ್ಲಿ ನಮಗೆ ಒಂದು ಕನಸಿರ್ತದೆ, ನಾವು ನೆಟ್ಟ ಗಿಡದಲ್ಲಿ ಫಲ ಸಿಗಬೇಕು ಎಂಬ ಆಸೆ. ಆ ಆಸೆಯಿಂದ ನಾವು ಕಷ್ಟವನ್ನು ತೆಗೆದುಕೊಂಡು ಆ ಗಿಡವನ್ನು ನೆಡುವಾಗ ಇರುವ ಕಷ್ಟಗಳನ್ನು ಸ್ವೀಕರಿಸ್ತೇವೆ. ತರುವಾಯ ಆ ಗಿಡದಲ್ಲಿ ನಾವು ಆಸೆ ಪಟ್ಟಂತಹ ಫಲ ದೊರಕಿದಾಗ ನಮಗೆ ತುಂಬ ಸಂತೋಷವೆನಿಸ್ತದೆ. ಅದು ನಮ್ಮೆಲ್ಲರಿಗೂ ತಿಳಿದ ವಿಷಯ. ಅದೇ ರೀತಿಯಲ್ಲಿ ನನಗೂ ಇಂದು ಅನಿಸ್ತದೆ. ಯಾಕಂತ ಹೇಳಿದರೆ, ಆರಂಭದಲ್ಲಿ ಇಲ್ಲಿ ಒಂದು ಪ್ರೌಢಶಾಲೆಯನ್ನು ಸ್ಥಾಪನೆ ಮಾಡುವುದು ಬಹಳಷ್ಟು ಕಷ್ಟದ ಕೆಲಸ. ಯಾಕಂತ ಹೇಳಿದರೆ, ಈಗಿದ್ದ ಪ್ರಗತಿ ಅಂದು ಇಲ್ಲಿ ಇರಲಿಲ್ಲ. ಬಡ ಜನರೇ ಹೆಚ್ಚಿದ್ದ ಈ ಊರಿನಲ್ಲಿ ಒಂದು ಪ್ರೌಢಶಾಲೆಯ ಅಭ್ಯಾಸ, ಪ್ರೌಢಶಾಲೆ ಅಗತ್ಯ, ಅದರ ಮೂಲಕ ಉತ್ತಮ ಶಿಕ್ಷಣ ಅಗತ್ಯ ಎಂಬುದನ್ನು ನಾನು ಮನಗಂಡು ಈ ಪ್ರೌಢಶಾಲೆಯನ್ನು ಆರಂಭಿಸಲು ಹೊರಟಿದ್ದೇನೆ. ಆ ಸಂದರ್ಭದಲ್ಲಿ ನಮ್ಮಲ್ಲಿ ಇಗತ್ತಿಯಲ್ಲಿ ದುಡ್ಡಿರಲಿಲ್ಲ, ಜನರಲ್ಲಿ ಇರಲಿಲ್ಲ. ದೇವರ ಮೇಲೆ ಭರವಸೆ ಇಟ್ಟು ಈ ಕೆಲಸವನ್ನು ಆರಂಭಿಸಿದೆ. ಆದರೆ ಇಂದು ಈ ಶಾಲೆ ಮೂಲಕ ಈ ಊರಿನಲ್ಲಿ ಆದಂತಹ ಪ್ರಗತಿಯನ್ನು ಕಂಡು ನಾನು ತುಂಬ ಸಂತೋಷ ಪಡ್ತಾ ಇದ್ದೇನೆ. ನನಗೆ ಎಲ್ಲ ಜಾತಿಯವರ ಒಡನೆ ಸಂಬಂಧವಿದ್ದರೂ ಎಲ್ಲ ಜಾತಿಯವರ ಜನರ ಪ್ರಗತಿಯಲ್ಲಿ ನನಗೆ ಎಷ್ಟು ಪ್ರಗತಿಯಾಗಿದೆ ಅಂತ ಹೇಳಲಿಕ್ಕೆ ಸಾಧ್ಯವಾಗದಿದ್ದರೂ, ನನ್ನ ಕೆಲವು ದಿನಗಳ ಹಿಂದಿನ ಒಳನಾಟದಲ್ಲಿ ನಾನು ಕಂಡಂತೆ ನಮ್ಮ ಹಳೆ ವಿದ್ಯಾರ್ಥಿಗಳು ಉತ್ತಮ ರೀತಿಯಲ್ಲಿ ಪ್ರಗತಿಯನ್ನು ಹೊಂದಿದ್ದಾರೆ ಎಂಬುದನ್ನು ನಾನು ಮನಗಂಡಿದ್ದೇನೆ. ಅದಕ್ಕೋಸ್ಕರ ನಾನು ತುಂಬ ಸಂತೋಷ ಪಡ್ತೇನೆ. ಯಾಕೆ ಅಂತ ಹೇಳಿದರೆ, ಈ ಶಾಲೆಯು
ಜಾತಿ ಮತ ಭೇದವಿಲ್ಲದೆ ಯಾವುದೇ ರಾಜಕೀಯ ಪಕ್ಷದ ಜನರಿಗೆ ಅಂತ ಸೀಮಿತವಾಗದೆ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಪ್ರಗತಿಗೋಸ್ಕರ ದುಡಿತೇವೆ ಎಂಬ ಭಾವನೆಯಿಂದ ಮುಂದೆ ಬಂದದ್ದು ನಿಜವಾಗಿಯೂ ಬಹಳ ಸಂತೋಷದ ಸಂಗತಿ. ಇಲ್ಲಿನ ಜನರು ಹಿಂದಿನಿಂದಲೂ ಪ್ರೀತಿಯಿಂದ ಸೌಹಾರ್ದತೆಯಿಂದ ಇಲ್ಲಿ ಬೆಳೆದ ಜನರು ಇಂದು ಅದೇ ಪ್ರೀತಿ ಸೌಹಾರ್ದತೆ ಮತ್ತು ಒಬ್ಬರಿಗೊಬ್ಬರು ಸಹಕಾರ ಮಾಡುವ ಮನೋಭಾವ ಅದು ಈ ಶಾಲೆ ಮುಖಾಂತರ ಮುಂದುವರಿಯಲಿ ಎಂದು ನಾನು ಹಾರೈಸುತ್ತೇನೆ. ಮತ್ತು ಇಂದು ನೀವು ಏನು ಆರಂಭ ಮಾಡಿದಿರಿ ಈ ಸ್ನೇಹಕೂಟವನ್ನು, ಈ ಸ್ನೇಹಕೂಟದಲ್ಲಿ ಎಲ್ಲ ಹಳೆ ವಿದ್ಯಾರ್ಥಿಗಳು ಸೇರಿ ಇತರರನ್ನು ನಿಮ್ಮೊಡನೆ ಸೇರಿಕೊಂಡು ಈ ಊರನ್ನೇ ಪರಿವರ್ತನೆ ಮಾಡಿ ಈ ಊರೇ ಹೊಸ ಊರೆಂಬ ಹಾಗೆ ಆಗಲಿ. ಆರ್ಥಿಕ ರೀತಿಯಲ್ಲಿ ಮಾತ್ರವಲ್ಲ, ಸಾಮಾಜಿಕ ರೀತಿಯಲ್ಲಿ ಮಾತ್ರವಲ್ಲ, ಮತ್ತು ಎಲ್ಲ ರೀತಿಯಲ್ಲಿ ಅದು ಒಂದು ಮಾದರಿಯಾಗಲಿ. ಅದಕ್ಕೆ ಈ ಶಾಲೆಯು ಒಂದು ಕೇಂದ್ರ ಬಿಂದುವಾಗಲಿ ಅಂತ ಹಾರೈಸಿ ನಮಗೆ ಈ ಅವಕಾಶವನ್ನು ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ನಮ್ಮ ಹಳೆ ವಿದ್ಯಾರ್ಥಿಗಳ ಪ್ರಯತ್ನಕ್ಕೆ ಒಂದು ಸಲಾಂ ಮಾಡಲೇಬೇಕೆಂಬ ಉದ್ದೇಶದಿಂದ ಒಂದೆರಡು ಮಾತುಗಳನ್ನು ಹೇಳಲು ಇಚ್ಛಿಸುತ್ತೇನೆ. 2018 ಆಗಸ್ಟ್ 5 ಅಂದರೆ ಇಂದು ಈ ದಿನವನ್ನು ನಮ್ಮ ಶಾಲಾ ಇತಿಹಾಸದಲ್ಲಿ ಗೋಲ್ಡನ್ ಅಕ್ಷರದಲ್ಲಿ ಬರೆದಿಡಬೇಕು. ಏಕೆಂದರೆ ಇಂದು ನಿಮ್ಮೆಲ್ಲರ ಸ್ನೇಹ ಸಮ್ಮಿಲನ. ಇಂತಹ ಕಾರ್ಯಕ್ರಮ ನಡೆಯುವುದು ಬಹಳ ಅಪರೂಪ. ಮೊದಲಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಲು ಕಾರಣಕರ್ತರಾದ ಬಕ್ಷಿ, ಯಹ್ಯಾ, ಶಬೀರ್ ಮತ್ತು ಅವರೊಂದಿಗೆ ಸಹಕರಿಸಿದ ಎಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಇವರು ಎಲ್ಲ ಶಿಕ್ಷಕರ ಮನೆಗಳಿಗೆ ಭೇಟಿ ಮಾಡಿ ಗೋಲ್ಡನ್ ಓಲ್ಡ್ ಸ್ಟೂಡೆಂಟ್ಸ್ ಎಂಬ ವಾಟ್ಸಪ್ ಗುಂಪಿನ ಮೂಲಕ ಹಳೆ ವಿದ್ಯಾರ್ಥಿಗಳನ್ನು ಸಂಪರ್ಕಿಸಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವರು. ನಿಜವಾಗಿಯೂ ಇದು ಶ್ಲಾಘನೀಯ. ಇವರ ಪ್ರಯತ್ನಕ್ಕೆ ಫಲ ದೊರೆಯಲಿ. ಇಂದು ಬಿತ್ತಿದ ಬೀಜ ಮರವಾಗಿ ಹೆಮ್ಮರವಾಗಿ ಬೆಳೆಯಲಿ. ಹೋಲಿ ಏಂಜಲ್ಸ್ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಸಂತ ಸೆಬೆಸ್ಟಿಯನ್ ಪ್ರೌಢಶಾಲೆಯಲ್ಲಿ ಹಳೆ ವಿದ್ಯಾರ್ಥಿ ಸಂಘಗಳನ್ನು ರಚಿಸಿ ಈ ನಮ್ಮ ಸ್ನೇಹ ಸಮ್ಮಿಲನ ಮುಂದುವರಿಯಲಿ ಎಂದು ಆಶಿಸುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಹೋಲಿ ಏಂಜಲ್ಸ್ ಶಾಲೆಯಲ್ಲಿ ಬೀಜ ನೆಟ್ಟು ಬೀಜ ಹಾಕಿ ಬೆಳೆದ ಮರಕ್ಕೆ ನೀರುಣಿಸಿದ ಈ ನಮ್ಮಂಥ ಸಣ್ಣ ಗಿಡಗಳಿಗೆ ಮುಂದೆ ಪೋಷಕರಾಗಿ ನಿಂತವರು ನಮ್ಮ ಸೈಂಟ್ ಸೆಬಾಸ್ಟಿಯನ್ ಹೈಸ್ಕೂಲಿನ ಶಿಕ್ಷಕರು. ನಾನು ಓಸ್ವಾಲ್ಡ್ ಸರ್ ಹತ್ರ ವಿನಂತಿ ಮಾಡ್ತಾ ಇದ್ದೇನೆ, ನಿಮ್ಮ ಅನಿಸಿಕೆಗಳನ್ನು ನಮ್ಮ ಬಳಿಗೆ ಹೇಳಿ. ಫಾದರ್ ಹೆರಾಲ್ಡ್ ಡಿಸೋಜರ್ ಅವರು ಬಹಳ ಕಷ್ಟಪಟ್ಟು ಈ ಸಂಸ್ಥೆಯನ್ನು ಸ್ಥಾಪಿಸಿದರು. ಅದನ್ನು ಹತ್ತಿರದಿಂದ ಕಣ್ಣಾರೆ ಕಂಡವ ನಾನು ಮತ್ತು ನನ್ನ ಸಹೋದರಿ ಬಂಧುಗಳು. ಈಗಾಗಲೇ ಅವನು ಸನ್ಮಾನ ಮಾಡುವಾಗ ಒಂದು ಚಿತ್ರಣ ಕೊಟ್ಟರು. ಗ್ರೌಂಡ್ ಲೆವೆಲ್ ಮಾಡುವಾಗ ಹಾರೆ ವಿಕಾಸಗೊಂಡು ಕೆಲಸ ಆರಂಭಿಸಿದ್ರು ಅಂತೇಳಿ. ಅದಕ್ಕಿಂತ ಆ ಸಿಮೆಂಟ್ನ ಗೋಣಿ ಎತ್ತಿಕೊಂಡು ಹೋದದ್ದು, ಹೊಯ್ಗೆ ತುಂಬಿಸಿದ್ದು, ಹೊಯ್ಗೆಯನ್ನು ತುಂಬಿಸಿ ಕಟ್ಟಡ ಕಟ್ಟುವವರಿಗೆ ತುಂಬಿಸಿಕೊಟ್ಟದ್ದು ಆ ಘಟನೆ ನಿಜವಾಗಿ ನಾವು ಇಲ್ಲಿ ಪಾಠ ಮಾಡ್ತಿರುವಾಗ ಕಾಯಕವೇ ಕೈಲಾಸ ಎಂಬಂತೆ ಆ ಮಾಡಿದ ಕೆಲಸ ನಿಜವಾಗಿ ಶ್ಲಾಘನೀಯ ಎಂದು ಈ ಸಂಸ್ಥೆಯು ಅವರನ್ನು ಮರೆಯಬಾರದು. ಅವರು ಚಿರಋಣಿಯಲ್ಲಿ ನಿಜವಾಗಿ ಅವರ ಪ್ರಯತ್ನದಿಂದ ಈ ಸಂಸ್ಥೆ ಸ್ಥಾಪನೆ ಆಯಿತು ಮಾತ್ರ ಅಲ್ಲ, ಈಗಾಗಲೇ ಹೇಳಿದ್ದಾರೆ, ಅನೇಕ ಮಂದಿಯು ಆರ್ಥಿಕವಾಗಿ ಜಾತಿ ಮತವಿಲ್ಲದೆ ಆರ್ಥಿಕವಾಗಿ ಸುದೃಢರಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಮುಂದೆ ಬರಲು ಅವರ ಕಾರ್ಯಕರ್ತರಾಗಿದ್ದಾರೆ. ನಿಮಗೆಲ್ಲರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಇನ್ನೊಂದು ಹೇಳ್ತೇನೆ, ಇಂದು ನಾನು ಕಥೋಲಿಕ್ ಶಿಕ್ಷಣ ಮಂಡಳಿಯಲ್ಲಿ ಇರಬೇಕಾದ್ರೆ ಅವರೇ ಕಾರಣ. ನಾನು BEd ಮಾಡುವಾಗ ಅವರು ನನ್ನನ್ನು ಹುಡುಕಿ ಬಂದರು. ನಾನು ಕೆಲಸಕ್ಕೆ ಅರ್ಜಿ ಹಾಕುವ ಮೊದಲೇ ಅವರು ನನ್ನನ್ನು ಆಮಂತ್ರಿಸಿ ನೀನು ಇಲ್ಲಿ ಬರಬೇಕು,
ಅಂತ ನನ್ನ ನೇಮಿಸಿದರು. ಆ ಕಾರಣ ನಾನು ಸಗಷ್ಟ ಪ್ರೌಢಶಾಲೆಗೆ ಸೇರಿದೆ ಮತ್ತು ಈಗ ಸಂತ ಫಿಲೋ ಪ್ರೌಢಶಾಲೆಯಲ್ಲಿ ಅಲ್ಲಿ ನಾನೀಗ ಸೇವೆ ಸಲ್ಲಿಸ್ತಾ ಇದ್ದೇನೆ. ಬಹಳ ಕಷ್ಟ ದಿನಗಳು ಆ ದಿನ. ಫೀಸ್ ಬಹಳ ಕಡಿಮೆ, 100 ರೂಪಾಯಿಯಲ್ಲಿ ಆಗ ಕೇವಲ 100 ರೂಪಾಯಿ ವಿದ್ಯಾರ್ಥಿಗಳ ಸಂಗ್ರಹ ಮಾಡಿ ನಮಗೆ ಬೇಕಾದ ಸಂಬಳ ಕೊಟ್ಟಿದ್ರು. ಆಗ ಪ್ರೌಢಶಾಲಾ ಶಿಕ್ಷಕರಿಗೆ ಇದ್ದ ಸಂಬಳ 750 ರೂಪಾಯಿ. ಆದರೆ ನಮಗೆ ಅವರು 500 ರೂಪಾಯಿ ಕೊಟ್ಟು ಯಾವ ಸಂಸ್ಥೆಯಲ್ಲಿ ಕೊಡಲಿಲ್ಲ. ಕೊಡ್ತಿದ್ರು 100 ರೂಪಾಯಿ 200 ರೂಪಾಯಿ. ಆದರೆ ನಮಗೆ ಅವರು 500 ರೂಪಾಯಿ ಕೊಟ್ಟು ಒಂದು ಒಳ್ಳೆಯ ಜೀವನ ನಡೆಸಲಿಕ್ಕೆ ಅವರು ಕಾರಣ ಕಟ್ಟಿದ್ದಾರೆ. ಈಗ 60,000 ಸಿಕ್ಕಿದಷ್ಟು ತೃಪ್ತಿ ಆಗ ಸಿಕ್ಕಿದ 500 ರೂಪಾಯಿ ಸಿಕ್ಕಿದ ತೃಪ್ತಿ ಈಗ 60,000 ಕೂಡ ಸಿಗುವುದಿಲ್ಲ ಅಂತ ಹೇಳುತ್ತಾ ಮಗದೊಮ್ಮೆ ನನ್ನ ಎಲ್ಲ ಸೌದಿ ಬಂಧುಗಳು ಆಗಿತ್ತು. ನಾನು ಪೌಲ್ ಮಾಸ್ಟರ್, ರಾಜಶೇಖರ್, ಫ್ಲೇವಿ ಟೀಚರ್, ಎಲುರಾ ಟೀಚರ್, ಹಾಗೆ ಫ್ರಾನ್ಸಿಸ್ ಮತ್ತು ಸಂತೋಷ್ ಅವರ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಒಂದು ಸಂಸ್ಥೆಯ ಪ್ರಗತಿಗೆ ಹಿರಿಯ ವಿದ್ಯಾರ್ಥಿಗಳು ಅತಿ ಅವಶ್ಯಕ. ಬಹಳ ಸಂತೋಷ, ಯಾಕಂದ್ರೆ ಹಿರಿಯ ವಿದ್ಯಾರ್ಥಿಗಳ ಸಂಘಟನೆ ಮಾಡುವುದು ಸುಲಭದ ಕೆಲಸ ಅಲ್ಲ. ನೀವೇ ಮುಂದೆ ಬಂದು ನೋಡುವಾಗ ಖಂಡಿತವಾಗಿ ಸಂಸ್ಥೆ ಮತ್ತು ನೀವು ಮನಸ್ಸು ಮಾಡಿದರೆ, ಯಾಕಂದ್ರೆ ನಿಮ್ಮ ಒಂದು ಕಡೆಯಿಂದ ಆಗುವುದಿಲ್ಲ. ಈ ಸಂಸ್ಥೆ ಮತ್ತು ಹಿರಿಯ ವಿದ್ಯಾರ್ಥಿಗಳು ಮನಸ್ಸು ಮಾಡಿದರೆ ಅದ್ಭುತ ಮಾಡಬಹುದು, ಬಹಳ ಅದ್ಭುತವಾಗಿ ಮಾಡಬಹುದು. ಬಹುಶಃ ನಮ್ಮ ಸಂಸ್ಥಾಪಕರ ಕನಸನ್ನು ನನಸು ಮಾಡಬಹುದು. ಹಾಗೆಯೇ ಅನೇಕ ಮಂದಿ ಮೇಲೆ ಬರಲು ಕೂಡ ಪ್ರತೀಕ್ಷೆಯಲ್ಲಿ ಮೇಲೆ ಬರಲು ಕಾರಣಕರ್ತರಾಗಬಹುದು. ಯಾಕಂದ್ರೆ ನಾನು ಅನುಭವಿಸುತ್ತೇನೆ. ಈಗಿನ ನನ್ನ ಶಾಲೆಯಲ್ಲಿ ಹಿರಿಯ ವಿದ್ಯಾಸಂಘ ಇತ್ತು, ಆದರೆ ಅದು ಕೋಮದಲ್ಲಿತ್ತು. ಬಹಳ ಕಷ್ಟ ಇತ್ತು ಅದು ಮೇಲೆ ತರಲಿಕ್ಕೆ. ಯಾವಾಗ ಸುಮಾರು 10 ವರ್ಷ ಪ್ರಯತ್ನ ಪಟ್ಟು 2011ರಲ್ಲಿ ಆಗಿನ ಮುಖ್ಯಸ್ಥರು, ಸಂಸ್ಥಾಪಕ ಮುಖ್ಯಸ್ಥರು ಡಿ ಸೋತ ಅವರ ಶ್ರದ್ಧಾಂಜಲಿ ಸಭೆ ಮಾಡಿದಾಗ ಆಗ ಹಿರಿಯ ವಿದ್ಯಾರ್ಥಿಗಳು ಸೇರಿದ್ರು. ಅಂದಿನಿಂದ ತದನಂತರ ನನಗೆ ಪ್ರತಿಯೊಂದು ಸಂಸ್ಥೆಯ ಕೆಲಸ ಕಾರ್ಯಗಳಲ್ಲಿ ಹಿರಿಯ ವಿದ್ಯಾರ್ಥಿಗಳು ಕೈ ಜೋಡಿಸಿದ್ದಾರೆ. ಮುಖ್ಯವಾಗಿ ನಮ್ಮ ವಜ್ರ ಮಹೋತ್ಸವ ಕಟ್ಟಡ ಸುಮಾರು 2 ಕೋಟಿ ರೂಪಾಯಿ ಸಂಗ್ರಹ ಮಾಡಿ ಕೊಟ್ಟು ಬೇರೆ ಬೇರೆ ಮೂಲಗಳಿಂದ ಅದ್ಭುತವಾದ ಪ್ರಗತಿಯನ್ನು ಮಾಡಲು ನಮಗೆ ಕಾರಣಕರ್ತರಾಗಿದ್ದಾರೆ. ಇದು ಹಿರಿಯ ವಿದ್ಯಾರ್ಥಿಗಳ ಕೊಡುಗೆ. ಅದಕ್ಕೆ ನೀವು ಕೂಡ ಸಂಸ್ಥೆ ಮತ್ತು ನೀವು ಮನಸ್ಸು ಮಾಡಿದರೆ ಖಂಡಿತ ಇಲ್ಲಿ ಕೂಡ ಅದ್ಭುತವಾದ ಸಾಧನೆ ಮಾಡಬಹುದು. ಯಾಕಂದ್ರೆ ಸಂಘ ಸ್ಥಾಪನೆ ಮಾಡಿ ನಾವಲ್ಲಿ ಕೂತ್ಕೊಂಡು ಮಾತನಾಡುವುದಕ್ಕಿಂತ ಸ್ವಲ್ಪ ಏನಾದ್ರು ಪ್ರಗತಿ ಏನಾದ್ರು ಕೂತ್ಕೊಂಡು ಬಹಳ ಸೆಕೆ ಆಯ್ತು ನನಗೆ. ಮನಸ್ಸು ಮಾಡಿದರೆ ಬರುವ ಸಮ್ಮೇಳನದಲ್ಲಿ ಇಲ್ಲಿ ಹಂಚು ಬರಲಿಕ್ಕೆ ಪ್ರಯತ್ನ ಮಾಡ್ಬೋದು. ಏನೇನು ಸಂಸ್ಥೆಯ ಪ್ರಗತಿಗೆ ಏನು ಬೇಕೋ ಅದನ್ನು ನೀವು ಮಾಡಬಹುದು ಅಂತ ಹೇಳುತ್ತಾ ನಾನು ನಿಮಗೆ ಶುಭ ಕೊಡ್ತೇನೆ. ಎಲ್ಲರ ಪರವಾಗಿ, ನನ್ನ ಸೌದಿ ಬಂಧುಗಳ ಪರವಾಗಿ ನಿಮಗೆ ಶುಭ ಕೊಡ್ತೇನೆ. ಬಹುಶಃ ಫಸ್ಟ್ ಬ್ಯಾಚಿನ ಒಬ್ಬ ವಿದ್ಯಾರ್ಥಿ ಕಾಣ್ತಾರೆ ನಿಮಗೆ. ಫಸ್ಟ್ ಬ್ಯಾಚ್ ಇಲ್ಲಿದ್ದಾರೆ ಮೇಲೆ. ನೆಕ್ಸ್ಟ್ 2ನೇ ಬ್ಯಾಚಿನ ಒಂದು 5-6 ಮಂದಿ ಕಾಣ್ತಾರೆ. 3ನೇ ಬಹುಶಃ 2000 ನೋಡಿ ದಯಮಾಡಿ 2000 ನಂತರ ಇದ್ದವರಿದ್ದಾರೆ, 2000 ನಂತರದವರು ಇರ್ತಾರೆ. 2002 ನಂತರ ನೀವು ಮೊದಲಿದ್ದ 2004 ಇದ್ದೀವಿ. 2002 ನಂತರ ಇದ್ದವರು ಯಾರಿದ್ದಾರೆ ಇಲ್ಲಿ ಬಹುಶಃ ಯಾರಿರ್ಲಿಕ್ಕಿಲ್ಲ. ಇದು ಹಿಂದಿನವರು. ಯಾಕಂದ್ರೆ ಈಗಿನ ಇನ್ನೊಂದು ಹೇಳ್ತೇನೆ, ಈಗ ನಮಗೂ ಕೂಡ ಅಲ್ಲಿ ಸಿಗುವ ವಿದ್ಯಾರ್ಥಿಗಳು ಸುಮಾರು 50 ವರ್ಷ ದಾಟಿದವರೇ. ಈಗ ಇಲ್ಲಿ ಪರಿಸ್ಥಿತಿ ಹಾಗೆ ಆಗಿದೆ ಅಂತ ನೀವು ಮನಸ್ಸು ಮಾಡಿದ್ರಿ ನೀವು ಮಾಡಿದ ಕಾರಣ ಸಂಘಟನೆ ಕೂಡ ಬಲಗೊಳ್ಳಬಹುದು. ಯಾಕಂದ್ರೆ ಒಳ್ಳೆಯ ಪ್ರತಿಭಾವಂತ ವಿದ್ಯಾರ್ಥಿಗಳು ಇಲ್ಲಿ ಇದ್ದೀರಿ ನೀವು. ಮತ್ತು ಇನ್ನೊಂದು ನಿಮಗೆ ಒಂದು ಕಿವಿ ಮಾತು, ಈಗಾಗಲೇ ಮಾತು ಪಾಲಿಸ್ತೀರಾ. ಇಲ್ಲಿ ರಾಜಕೀಯ ಬೇಡ, ಧರ್ಮ ಬೇಡ, ಜಾತಿ ಮತ ಅಥವಾ ನಮ್ಮದು ಬಿಸ್ನೆಸ್ ಬೇಡ. ಯಾವಾಗ ಅದು ಬಂತೋ ಸಂಘಟನೆ ಹಾಳಾಯಿತು. ಧರ್ಮ ವೈಯಕ್ತಿಕ, ನನಗೆ ಮತ್ತು ನನ್ನ ದೇವರಿಗೆ ಮಾತ್ರ ಸಂಬಂಧ, ಬೇರೆಯವರಿಗೆ ಬೇಡ ನಾವಿಲ್ಲಿ. ಆದ ಕಾರಣ ಇದನ್ನು ಬಿಟ್ಟರೆ ಖಂಡಿತ ಪ್ರಗತಿಸ. ಮತ್ತು ಎಲ್ಲ ಒಟ್ಟು ಸೇರಬೇಕು. ಇಲ್ಲಿ ಕೆಲವೇ ಸಮುದಾಯ ಕಾಣ್ತಾರೆ. ಎಲ್ಲರನ್ನು ಒಟ್ಟು ಹಾಕಿ ನಾಯಕರನ್ನು ಆಯ್ಕೆ ಮಾಡಿ ಎಲ್ಲ ಸಮಾಜದ ಪ್ರತಿಯೊಂದು ಪ್ರತಿನಿಧಿಯ ಸಮುದಾಯವನ್ನು ಸೇರಿಸಿ ಈ ಸಂಘಟನೆ ಮುಂದುವರಿಸಿದ್ರೆ ಖಂಡಿತವಾಗಿ ಯಶಸ್ಸು 100ಕ್ಕೆ 100 ಸಿಗುತ್ತೆ ಅಂತ ಹೇಳುತ್ತಾ ನಿಮಗೆಲ್ಲ ಶುಭ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತೊಕ್ಕೊಟ್ಟಿನ ಈ ಪರಿಸರದಲ್ಲಿ ವ್ಯಕ್ತಿತ್ವ ನಿರ್ಮಾಣ ಮತ್ತು ಚಾರಿತ್ರ್ಯ ನಿರ್ಮಾಣ ಮಾಡುವಂತಹ ಮೌಲ್ಯಯುತ ಶಿಕ್ಷಣವನ್ನು ನೀಡ್ತಾ ಇರುವಂತಹ ಈ ಸಂಸ್ಥೆಯ ಹಳೆಯ ವಿದ್ಯಾರ್ಥಿನಿ ನಾನು ಅಂತ ಹೇಳಿಕೊಳ್ಳಿಕ್ಕೆ ನನಗೆ ನಿಜವಾಗ್ಲೂ ಹೆಮ್ಮೆ ಅನಿಸ್ತದೆ. ನಾನು ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿರುವುದು ಕೇವಲ 2 ವರ್ಷ, 8ನೇ ಮತ್ತು 9ನೇ ತರಗತಿಯಲ್ಲಿ ಮಾತ್ರ. ಆದರೆ ನನ್ನ ಜೀವನವನ್ನು
ರೂಪಿಸುವಲ್ಲಿ ಇಲ್ಲಿ ನಾನು ಪಡೆದಂತಹ ಮೌಲ್ಯಯುತವಾದಂತಹ ಶಿಕ್ಷಣ ಖಂಡಿತ ನೆರವಾಗಿದೆ. ನಾನು ಓದ್ತಾ ಇರುವಾಗ ಇಲ್ಲಿ ನನಗೆ ಕಲಿಸಿದಂಥ ಅನೇಕ ಅಧ್ಯಾಪಕರು, ಓಸ್ವಲ್ಡ್ ಸರ್, ರಾಜಶೇಖರ್ ಸರ್, ಆಗ ನಮ್ಮ ಮುಖ್ಯೋಪಾಧ್ಯಾಯರಾಗಿದ್ದಂಥ ಸಿಸ್ಟರ್ ಮಾರಿಬೆಲ್, ಕ್ಲಾರಾ ಟೀಚರ್, ಫ್ಲೇವಿ ಟೀಚರ್, ಎಲ್ವಿರಾ ಟೀಚರ್, ಹಾಗೂ ಆಗ ನನಗೆ ಕಲಿಸಿದಂಥ ಎಲ್ಲ ಗುರುವೃಂದಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ನನಗೆ ಪ್ರೌಢಶಾಲಾ ಹಂತದಲ್ಲೇ ಉಪನ್ಯಾಸಕಿಯಾಗಬೇಕು ಅಂತ ಆಸೆ ಇತ್ತು. ಬಹುಶಃ ನಾನು ಆ ರೀತಿ ಆಸೆ ಬೆಳೆಸಿಕೊಳ್ಳಲಿಕ್ಕೆ ಇಲ್ಲಿ ನನಗೆ ಕಲಿಸಿದಂಥ ಗುರುಗಳು ಒಂದು ರೀತಿ ಪ್ರೇರಣೆಯಾಗಿದ್ದಾರೆ. ಆಗ ನಾನು ಸಣ್ಣವಳಿದ್ದೆ. ಆಗ ಆದಂಥ ಹೆಚ್ಚಿನ ವಿಷಯಗಳ ಬಗ್ಗೆ ನನಗೀಗ ಸರಿಯಾಗಿ ನೆನಪಾಗ್ತಾ ಇಲ್ಲ. ನನ್ನ ಸಹಪಾಠಿಗಳಲ್ಲಿ ಕೂಡ ಕೆಲವರ ಪರಿಚಯ ಮಾತ್ರ ಈಗ ಇದೆ, ದಯವಿಟ್ಟು ಕ್ಷಮಿಸಬೇಕು. ಎಲ್ಲರ ಮುಖ ಪರಿಚಯ ಈಗ ಆಗ್ತಾ ಇಲ್ಲ. ಆದರೂ ಈ ಶಾಲೆಯ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿದ್ದು, ಶಾಲಾ ಶೈಕ್ಷಣಿಕ ಪ್ರವಾಸದಲ್ಲಿ ಭಾಗವಹಿಸಿದ್ದು, ಇಲ್ಲಿನ ಗ್ರೌಂಡಲ್ಲಿ ಥ್ರೋಬಾಲ್ ಆಡಿದ್ದು, ಬಾಲ್ ಸ್ಮಶಾನದ ಹತ್ರ ಸಮಾಧಿಗಳ ಬಳಿ ಬಿದ್ದಾಗ ಅದನ್ನು ತರಲಿಕ್ಕೆ ಹೆದರ್ತಾ ಇದ್ದದ್ದು, ಫಾದರ್ ಸ್ಟ್ಯಾನ್ಲಿ ಲೋಬರ್ ಅವರು ಕರೆದಾಗ ಚರ್ಚಿನ ಒಳಗೆ ಹೋಗಿ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದದ್ದು ನನ್ನ ನೆನಪಲ್ಲಿ ಈಗಲೂ ಹಚ್ಚ ಹಸಿರಾಗಿದೆ. ನೈತಿಕ ಮತ್ತು ಮಾನವೀಯ ಮೌಲ್ಯಗಳನ್ನು ಬೋಧಿಸುವಂತಹ ಶಿಕ್ಷಣವನ್ನು ಈ ವಿದ್ಯಾಸಂಸ್ಥೆ ಕೊಡ್ತಾ ಇದೆ ಮತ್ತು ಅದು ಸತ್ಪ್ರಜೆಗಳನ್ನು ರೂಪಿಸ್ತಾ ಇದೆ ಎನ್ನುವುದಕ್ಕೆ ಇವತ್ತು ಇಲ್ಲಿ ಸೇರಿರುವಂಥ ನನ್ನ ಕಿರಿಯ ಸನ್ಮಿತ್ರರೇ ಸಾಕ್ಷಿ. ಅವರೆಲ್ಲ ಗೌರವಯುತವಾದಂಥ ಉದ್ಯೋಗವನ್ನು ಹೊಂದಿ ಸಮಾಜದಲ್ಲಿ ಗೌರವಯುತವಾಗಿ ಬಾಳ್ತಾ ಇದ್ದಾರೆ. ಇದೇ ಈ ವಿದ್ಯಾಸಂಸ್ಥೆ ಶಿಕ್ಷಣ ಕ್ಷೇತ್ರದಲ್ಲಿ ಮಾಡುತ್ತಿರುವಂಥ ಪ್ರಗತಿಗೆ ಒಂದು ಉದಾಹರಣೆ ಅಂತ ಹೇಳ್ಬೋದು. ಈ ಶಿಕ್ಷಣ ಸಂಸ್ಥೆಯ ಭವಿಷ್ಯ ಇನ್ನಷ್ಟು ಉಜ್ವಲವಾಗಲಿ, ನಮ್ಮೆಲ್ಲರ ಬಾಂಧವ್ಯ ಹೀಗೆ ಮುಂದುವರಿಯಲಿ ಎನ್ನುವ ಸದಾಶಯದೊಂದಿಗೆ ನನಗೆ ಕಲಿಸಿದಂಥ ಎಲ್ಲ ಗುರುವೃಂದಕ್ಕೆ ಮತ್ತೊಮ್ಮೆ ವಂದಿಸುತ್ತಾ, ಈ ಶಿಕ್ಷಣ ಸಂಸ್ಥೆಗೆ ವಂದಿಸುತ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅವಕಾಶಕ್ಕಾಗಿ ಧನ್ಯವಾದಗಳು. ಸರ್ವೇ ಜನಃ ಸುಖಿನೋ ಭವಂತು. ಧನ್ಯವಾದಗಳು ಇಂದಿರಾ. ನನಗೆ ಜೂನಿಯರ್ ಆಗಿರುವ ರಾಜೇಶ್ ಸುವರ್ಣರವರು ತಮ್ಮ ಅನಿಸಿಕೆಗಳನ್ನು ಇಲ್ಲಿ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಈ ಸಮಾರಂಭಕ್ಕೆ ಬಂದು ಒಂದು ಹೇಳೋದಾದರೆ ತುಂಬ ಅತೀವವಾಗಿ ನನಗೆ ಖುಷಿ ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದರೆ ನಾನು ಈ ಪರಿಸರಕ್ಕೆ ಒಂದು ಆಲ್ಮೋಸ್ಟ್ ಈಗ 25 ವರ್ಷ ಕಳೆದಿದೆ. ಇಲ್ಲಿ ಬಂದದ್ದು ಲಾಸ್ಟ್ ನಾನು ಇಲ್ಲಿ ಶತಮಾನೋತ್ಸವದ ಇಲ್ಲಿ ಫಂಕ್ಷನ್ ಆಗಿರುವಾಗ ನಾನು ಬಂದಿದ್ದೆ. ಅದರ ನಂತರ ನಾನು ಯಾವತ್ತೂ ಬಂದಿರಲಿಲ್ಲ. ಇದು ಸತ್ಯ ವಿಷಯ. ಮುಖ್ಯವಾಗಿ ನನಗೆ ಹೇಳಿದರು, ನಿಮ್ಮ ಅನಿಸಿಕೆಗಳನ್ನು ಹೇಳಬೇಕಂತೇಳಿ ಶಬೀರ್ ಅವರು ನನಗೆ ಫೋನ್ ಮಾಡಿ ಹೇಳಿದರು. ನನಗೆ ನಿಜವಾಗ್ಲೂ ಏನು ಅನಿಸಿಕೆ ಹೇಳೋದಕ್ಕಿಂತ ಮೊದಲು ನಾನು ಇಲ್ಲಿ ಕಳೆದ ಒಂದು ಘಟನೆಯನ್ನು ನಾನು ಹೇಳಲಿಕ್ಕೆ ನಾನು ಇಲ್ಲಿ ಇಚ್ಛೆ ಪಡ್ತೇನೆ. ನಾನು ಆವಾಗ 10ನೇ ತರಗತಿಯಲ್ಲಿ ಓದ್ತಿದ್ದೆ. ನಮ್ಮದು ಕ್ಲಾಸ್ ಟೀಚರ್ ಆಗಿ ಎಲಿಮೆಂಟರಿ ಟೀಚರ್ ಅವರಿದ್ದರು. ನಮಗೆ ಬೇರೆ ಬೇರೆ ಕ್ಲಾಸಿಗೆ ಇಂಗ್ಲೀಷ್ ಕ್ಲಾಸ್ಗೆ ಬೇರೆ ಟೀಚರ್ ಬರ್ತಿದ್ರು, ಸಮಾಜ ಕ್ಲಾಸ್ಗೆ ಬೇರೆ ಟೀಚರ್ ಬರ್ತಿದ್ರು. ಹಾಗೆ ಸಮಾಜ ಕ್ಲಾಸಿಗೆ ನಮಗೊಂದು ಟೀಚರ್ ಬಂದಿದ್ರು. ಸೊ ಏನಾಗತ್ತೆ ಅಂತ ಹೇಳಿದ್ರೆ ನಮಗೆ 3 ಗಂಟೆಗೆ ಒಂದು ಫ್ರೀ ಬಿಡ್ತಾಯಿದ್ರು, 5 ನಿಮಿಷ ಹೊರಗಡೆ ಬಿಡ್ತಾಯಿದ್ರು. ಆ 5 ನಿಮಿಷದಲ್ಲಿ ನಾವು ಹೋಗಿ ನಮ್ಮದೇನೋ ಒಂದು ಕೆಲಸ ಮಾಡಿ ನಾವು ಬರಬೇಕು. ಸೊ ನಾವೇನು ಮಾಡಿದೆವು, ಆ ಕಾರ್ಯವನ್ನು ಬಿಟ್ಟು ಅಲ್ಲಿ ಹೊರಗಡೆ ಅಂಗಡಿಯಲ್ಲಿ ಕಿತ್ತಾಳೆ ಹಣ್ಣು ಸಿಗ್ತಾ ಇತ್ತು. ಸೊ ಇದು ತಿಂದು ನಾವು ಕ್ಲಾಸಿಗೆ ಬಂದಿದ್ದೇವೆ. ಇಡೀ ಕ್ಲಾಸು ಕಿತ್ತಾಳೆ ಸ್ಮೆಲ್. ಆಗ ನಮ್ಮ ಕ್ಲಾಸ್ ಟೀಚರ್ ಯಾರಿದ್ದಾರೆ ಅವರು ಹೇಳಿದರು, ಯಾರೆಲ್ಲ ಕಿತ್ತಾಳೆ ತಿಂದಿದ್ದಾರೆ, ಯಾರೂ ಇಲ್ಲಿ ನಿಂತಿಲ್ಲ. ಸತ್ಯವಾಗಿ ಹೇಳಿ ಏನು ಮಾಡಲ್ಲ ಅಂತ ಹೇಳಿದರು. ಸರಿಯಪ್ಪ, ಸತ್ಯವಂತರಂತೇಳಿ ನಾವು ಇದು ನಿಂತೇವೆಲ್ಲ 11 ಜನ ನಾವು ಇದು ನಿಂತೇವೆ. ಆ 11 ಜನರಲ್ಲಿಷ್ಟು ಅಲ್ಲಿ ನಮ್ಮ ಕ್ಲಾಸ್ ಟೀಚರ್ ಎಲಿಮೆಂಟರಿ ಟೀಚರ್ಗೆ ಹೋಯಿತು. ಎಲಿಮೆಂಟರಿ ಟೀಚರ್ಗೆ ತುಂಬ ಬೇಜಾರಾಯಿತು. ಏನಪ್ಪ ನನ್ನ ಮಕ್ಕಳು ಈ ಥರ ಕೆಲಸ ಮಾಡ್ತಾಯಿದ್ದಾರೆ ಅಂತೇಳಿ. ಆಯಿತು, ಎಲಿಮೆಂಟರಿ ಟೀಚರ್ನ ಕರೆದ್ರು, ಸ್ಟಾಫ್ ರೂಮಿಗೆ ಕರೆದ್ರು. ಅವರಿಗೆ ಬೇಜಾರಾಯಿತು, ನನ್ನ ಮಕ್ಕಳು ಈ ಥರ ಮಾಡ್ತಾಯಿದ್ದಾರೆ. ಎಲ್ರಿಗೂ ಪೆಟ್ಟು ಕೊಟ್ಟರು. ನಾವೆಲ್ಲ ಅಳಲಿಕ್ಕೆ ಶುರು ಮಾಡಿದ್ದೇವೆ. ನಮ್ಮ ಜೊತೆ ಅವರು ಅಳಲಿಕ್ಕೆ ಶುರು ಮಾಡಿದ್ದಾರೆ. ಅವರು ಅಳಲಿಕ್ಕೆ ಶುರು ಮಾಡಿದ್ದಾರೆ. ನಮಗೆ ಏನು ಅಂತೇಳಿ ಗೊತ್ತಾಗ್ತಾ ಇಲ್ಲ. ಅವರು ಅಳಲಿಕ್ಕೆ ಶುರು ಮಾಡಿದ್ದಾರೆ. ನಮಗೆ ಆಮೇಲೆ ಗೊತ್ತಾಯಿತು, ನಮ್ಗೆ ಇನ್ನೊಂದು ಅಮ್ಮ ನಮ್ಮ ಇಲ್ಲಿ ಇದ್ದಾರೆ ಅಂತೇಳಿ.
ಯೋಚನೆ ಮಾಡ್ತಾ ಇದ್ದೇನೆ, ನಾನು ಏನು ಅನಿಸಿಕೆ ಹೇಳೋದು, ನನಗೆ ಈ ತುಂಬ ಇದು ಮನಸ್ಸಿಗೆ ಬರಬೇಕು, ಇದನ್ನೇ ಹೇಳ್ತೇನೆ ಅಂತೇಳಿ ನನಗೆ ಆಯಿತು. ಏನಂತ ಹೇಳಿದ್ರೆ, ಈಗ ಫಾದರ್ ಹೆರಾಲ್ಡ್ ಹೇಳಿದ್ರು ಆ ಟೈಮಲ್ಲಿ ಇಲ್ಲಿ ಏನಂತ ಹೇಳಿದರೆ, ತುಂಬ ಬಡ ಜನ 100 ರೂಪಾಯಿ ನಮಗೆ ಶಿಕ್ಷಣ ಕೊಟ್ಟಿದ್ದಾರೆ. ಆ 100 ರೂಪಾಯಿ ಶಿಕ್ಷಣ ಕೊಡುವಾಗ ಯಾವ ರೀತಿ ಇಲ್ಲಿ ವಿದ್ಯಾರ್ಥಿಗಳು ಬರ್ತಾರೆ ಅಂತೇಳಿ ನೀವು ತಿಳ್ಕೊಳ್ಳಿ. ನಮಗೆ ಒಂದು ವಾರದಲ್ಲಿ ಒಂದು ಅಂಗಿ ಚಡ್ಡಿ ಇದ್ದದ್ದು, ಅದನ್ನು ಒಬ್ಬರು ನೆಕ್ಸ್ಟ್ ಡೇ ಹಾಕಬೇಕು, ಆ ಥರದ್ದು ನಮ್ಮದು ಪರಿಸ್ಥಿತಿ. ನಾನು ಎಲಿಮೆಂಟರಿ ಟೀಚರ್ ಯಾಕೆ ಈ ಮಾತು ಹೇಳಿದೆ ಅಂತ ಹೇಳಿದರೆ, ಇದೇ ನಾನು ಕಾಲೇಜಿಗೆ ಹೋದಾಗ ನಮಗೆ ಈ ಪ್ರೀತಿ ನಮಗೆ ಅಲ್ಲಿ ಸಿಕ್ಕಿಲ್ಲ, ಆ ಪ್ರೀತಿ ಈ ನಮ್ಮ ಸ್ಕೂಲಲ್ಲಿ ಸಿಕ್ಕಿದೆ. ಸೊ ಏನು ಹೇಳಬೇಕಂತ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಮಗೆ ಇಲ್ಲಿ ಹೇಗೆ ಮನೆಯಲ್ಲಿ ತಂದೆ ತಾಯಿಯ ಪ್ರೀತಿ ಸಿಗ್ತದೆ, ಆ ಪ್ರೀತಿಯನ್ನು ನಾವು ಈ ಶಾಲೆಗೆ ನಮ್ಮ ಶಿಕ್ಷಕರು ನಮಗೆ ದೊರಕಿಸಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು ಟೀಚರ್. ಹಾಗೆ ಈ ಒಂದು ವಾಟ್ಸಪ್ ಗ್ರೂಪ್ ಮಾಡೋದು ದೊಡ್ಡ ವಿಷಯವಲ್ಲ, ಆದರೆ ಇದನ್ನು ನಡೆಸ್ಕೊಂಡು ಹೋಗೋದು ತುಂಬ ಕಷ್ಟಕರ ಸಮಸ್ಯೆ. ನಮ್ಮ ಮಾನ್ಯ ಎಡ್ವಿನ್ ಬಕ್ಷಿಯವರು ಈ ಕೆಲಸವನ್ನು ತುಂಬ ಸುಸಜ್ಜಿತವಾಗಿ, ತುಂಬ ಶಿಸ್ತಿನಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಅವರಿಗೆ ನಮ್ಮ ಗುರುಗಳ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ನಾನು ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನನಗೆ ಇಲ್ಲಿ 1-2 ನಿಮಿಷ ಮಾತಾಡಲು ಅವಕಾಶ ಕೊಟ್ಟಂತಹ ನಿಮಗೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಶಾಲೆಯ ಬಹುಮುಖ ಪ್ರತಿಭೆ ಈಗಲೂ ಅವಳ ಎಲ್ಲ ಪ್ರದರ್ಶನಗಳನ್ನು ನಾವು ನೋಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ಎಲ್ಲ ನಾಟಕಗಳಲ್ಲೂ ಭಾಗವಹಿಸಿದ ಕೀರ್ತಿ ಅವಳದು. ಆಟೋಟ ಸ್ಪರ್ಧೆಗಳಲ್ಲೂ ಅವಳು ಭಾಗವಹಿಸಿದ್ದಳು. ಅವಳೇ ನಮ್ಮ ನೆಚ್ಚಿನ ಆರತಿ, ನನ್ನ ಬ್ಯಾಚ್ಮೇಟ್. ಅವಳನ್ನು ಕೇಳಿಕೊಳ್ತಾ ಇದ್ದೇನೆ ಅವಳ ಅನಿಸಿಕೆಗಳನ್ನು ನಮ್ಮ ಬಳಿ ಹೇಳಲು. ಸ್ನೇಹ ಸಮ್ಮೇಳನ ತುಂಬ ಸುಂದರವಾದ ಹೆಸರು, ಕೇಳಲು ಹಿತವೆನಿಸುತ್ತದೆ. ಇಂದು ನಮ್ಮೆಲ್ಲರ ಬದುಕಿನಲ್ಲಿ ಒಂದು ಸುಂದರ ಮರೆಯಲಾಗದ ದಿನ ಎಂದರೆ ತಪ್ಪಲ್ಲ. 28 ವರ್ಷಗಳ ಒಂದು ಸುದೀರ್ಘ ಪ್ರಯಾಣದ ನಂತರ ಪುನಃ ತಮ್ಮ ಬಾಲ್ಯದ ಮೂಲ ಅಡಿಪಾಯದ ಕಡೆ ಇಣುಕಿ ನೋಡುವ ಆಸೆಯಿಂದ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಮನಸ್ಸಿನಲ್ಲಿ ಒಂದು ಕುತೂಹಲ, ಕಾತರ, ಉದ್ವೇಗ. ಅಂದು ಇಲ್ಲಿಂದ ಹೊರಟ ನಾವು ಪುನಃ ಇಲ್ಲಿ ತಿರುಗಿ ನೋಡುವ ಬಗ್ಗೆ ಆಲೋಚಿಸಿದವರೇ ಅಲ್ಲ.
ಸೂಚನೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಪ್ರೌಢಶಾಲಾ ದಿನಗಳನ್ನು ನೆನಪಿಸುವಾಗ ನಮಗೆ ಮೊದಲು ಕಣ್ಣೆದುರು ಬರುವುದು ಆ ದಿನಗಳ ಸಹಪಾಠಿಗಳು, ಗುರುಗಳು ಮತ್ತು ಅವರು ಅಂದು ನಮ್ಮೊಂದಿಗೆ ಸಹಪಾಠಿಗಳಾಗಿದ್ದ ಬಹಳ ಮಂದಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ. ಕೆಲವರು ತಮ್ಮ ತಮ್ಮ ಸಾಂಸಾರಿಕ ಕಾರಣಗಳಿಂದ ಮತ್ತು ಕೆಲವರು ಉದ್ಯೋಗದ ಕಾರಣಗಳಿಂದ ಬೇರೆ ಬೇರೆ ಊರುಗಳಲ್ಲಿ ನೆಲೆಯಾಗಿರ್ಬೋದು. ಮತ್ತೆ ಕೆಲವರು ದೇವರ ಕರೆಗೆ ಹೋಗ್ಕೊಟ್ಟು ಸ್ವರ್ಗವಾಸಿಗಳಾಗಿರ್ಬೋದು. ನನಗೆ ತಿಳಿದಿರುವಂತೆ ನನ್ನ ತರಗತಿಯಲ್ಲೇ ಕಲಿಯುತ್ತಿದ್ದ ಅಶ್ರಫ್ ಮತ್ತು ಪುಷ್ಪಲತಾ ಇವರು ಇಂದು ನಮ್ಮೊಂದಿಗೆ ಇಲ್ಲ. ಅಶ್ರಫ್ ಅವರು ಮಂಗಳೂರು ವಿಮಾನ ದುರಂತದಲ್ಲಿ ಕುಟುಂಬ ಸಮೇತರಾಗಿ ಮೃತಪಟ್ಟರೆ, ಪುಷ್ಪಲತಾ ಅವರು ಅನಾರೋಗ್ಯದ ಕಾರಣದಿಂದ ಒಂದು 6 ವರ್ಷದ ಹಿಂದೆ ಮೃತಪಟ್ಟಿರುತ್ತಾರೆ. ಇನ್ನು ನಮ್ಮ ಶಾಲಾ ಆಟಪಾಠಗಳನ್ನು ನೆನಪಿಸುವುದಾದರೆ, ನಮ್ಮ ಕಲಿಕೆಯಲ್ಲಿ ನಾವು ಸಾಧಾರಣ, ಆದರೆ ಶಾಲಾ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಯಾವಾಗಲೂ ಗುರುಗಳು ಹೇಳಿದ್ದಕ್ಕೆ ಸೈ. ನನಗೆ ಇನ್ನೂ ನೆನಪಿದೆ, ಶಾಲಾ ವಾರ್ಷಿಕೋತ್ಸವದಂದು ರಾಜಶೇಖರ್ ಪಂಡಿತರ ನಿರ್ದೇಶನದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ನಾಟಕದಲ್ಲಿ ನನ್ನದು ನಾನಾರಾಯಣ ಪಾತ್ರ. ನಮ್ಮ ಶಾಲಾ ಪಠ್ಯದಲ್ಲಿ ಇದ್ದ ಒಂದು ಕೆರೆಗೆ ಹಾರ ಎಂಬ ರೂಪಕವನ್ನು ರಾಜಶೇಖರ್ ಮಾಸ್ಟರ್ ಅತ್ಯುನ್ನತವಾಗಿ ನಾಟಕ ರೂಪದಲ್ಲಿ ಪ್ರಸ್ತುತಪಡಿಸಿದ್ದರು. ಈ ನಾಟಕದಲ್ಲಿ ನನ್ನದು ಕಲ್ಲನಕೇರಿ ಮಲ್ಲನಗೌಡನ ಪಾತ್ರ. ಆ ನಾಟಕದಲ್ಲಿ ಮಲ್ಲನಗೌಡ ತಾನು ತೋಡಿಸಿದ ಕೆರೆಯಲ್ಲಿ ನೀರು ಬರದೇ ಇದ್ದಾಗ ಊರಿನ ಒಳಿತಿಗಾಗಿ ಕೆರೆಗೆ ತನ್ನ ಸೊಸೆಯನ್ನೇ ಬಲಿ ಕೊಡುವ ಸನ್ನಿವೇಶ. ಕಲ್ಲನಕೇರಿ ಮಲ್ಲನಗೌಡ ಕೆರೆಯೊಂದ ಕಟ್ಟಿಸ್ಯಾನು, ಕೆರೆಯೊಂದ ಕಟ್ಟಿಸ್ಯಾನು, ಮೊಣಕಾಲು ನೀರಿಲ್ಲ ಎಂಬ ಹಾಡು ಇಂದಿಗೂ ನನಗೆ ನೆನಪಿದೆ. ಇದಲ್ಲದೆ ಶಾಲಾ ದಿನಗಳಲ್ಲಿ ಹಲವಾರು ಛದ್ಮವೇಷಗಳನ್ನು, ಸ್ಕಿಟ್ಗಳನ್ನು ಮಾಡಿದ ನೆನಪಿದೆ. ಮತ್ತೆ 1991-92 ಇಸವಿಯಲ್ಲಿ ಈ ಶಾಲೆಯಲ್ಲಿ ಬೌಲ್ ಮಾಸ್ಟರ್ ಅವರ ಮಾರ್ಗದರ್ಶನದಲ್ಲಿ ಹಳೆಯ ವಿದ್ಯಾರ್ಥಿ ಸಂಘವನ್ನು ಸ್ಥಾಪಿಸಿದ್ದು ಕೂಡ ನನಗೆ ನೆನಪಿದೆ. ಅಂದು ಉದ್ಘಾಟನಾ ಭಾಷಣದಲ್ಲಿ ನಮ್ಮ ಶಬೀರ್ ತನ್ನದೇ ಶೈಲಿಯಲ್ಲಿ ಮಂಗಮಾಯ ಮಂಗಮಾಯ ಎನ್ನುತ್ತಾ ಭಾಷಣ ಆರಂಭಿಸಿ ನಂತರ ಅದನ್ನು ವಿವರಿಸುತ್ತಾ ಇಂತಹ ಹಳೆಯ ವಿದ್ಯಾರ್ಥಿ ಸಂಘಗಳು ಆರಂಭವಾಗುತ್ತದೆ, ನಂತರ ಮಂಗಮಾಯವಾಗಿ ಹೋಗುತ್ತದೆ ಎಂದಿದ್ದ. ಅಂದು ಹಾಗೆ ಆಯ್ತು ಕೂಡ. ಮೊಬೈಲ್ ಅಥವಾ ಯಾವುದೇ ರೀತಿಯ ಸಂಪರ್ಕ ಸಾಧ್ಯವಿಲ್ಲದ ಆ ಕಾಲದಲ್ಲಿ ಅದನ್ನು ಮುಂದುವರಿಸುವುದು ಬಹಳ ಕಷ್ಟವಿತ್ತು. ಅಂದು ಕಳಚಿದ ಸಂಪರ್ಕ ಕೊಂಡಿಯನ್ನು ಇಂದು ಈ ಮೊಬೈಲ್ ತಂತ್ರಜ್ಞಾನದ ಮೂಲಕ ನಮ್ಮ ಬಕ್ಷಿ, ಯಹಿಯಾ, ಶಬೀರ್ ಮತ್ತು ಇತರರು ಸೇರಿ ಅತ್ಯುತ್ತಮವಾಗಿ ಜೋಡಿಸುವ ಕೆಲಸ ಮಾಡಿದ್ದಾರೆ. ನನಗೆ ಹಳೆಯ ಗೆಳೆಯರನ್ನು, ಗುರುಗಳನ್ನು ಕಳೆದುಕೊಂಡಂತಾದರೂ ಈ ಶಾಲೆಯಿಂದ ನಮ್ಮ ಸಂಬಂಧ ಇಂದಿಗೂ ಮುಂದುವರಿದೆ. ನನ್ನ 3 ಮಕ್ಕಳು ಇದೇ ಶಾಲೆಯಲ್ಲಿ ಬಾಲವಾಡಿಯಿಂದ ಹಿಡಿದು ದೊಡ್ಡವಾಡಿ ಈಗ ಬಿಕಾಂ ಸೆಕೆಂಡ್ ಇಯರ್ನಲ್ಲಿ ಓದ್ತಾ ಇದ್ದಾರೆ. ಮತ್ತೆ 2ನೇ ಮಗಳು ಇದೇ ಶಾಲೆಯಲ್ಲಿ ಓಲ್ ಏಂಜಲ್ಸ್ನಲ್ಲಿ 7ನೇ ತರಗತಿಯಲ್ಲಿ ಕಲಿತಿದ್ದಾಳೆ. ಮತ್ತೊಬ್ಬ ಹುಡುಗ 1ನೇ ತರಗತಿಯಲ್ಲಿದ್ದಾನೆ. ಇದೆಲ್ಲ ನಮಗೆ ಇಲ್ಲಿ ಬಹಳ ಸಂತೋಷ ಆಗುವ ವಿಷಯ. ನಾವು ಇದೇ ಪರಿಸರವಾದವರಾದ್ರಿಂದ ಈ ಶಾಲೆ ಬಗ್ಗೆ ನಮಗೆ ಏನು ಹೇಳಿಕೆ ಇಲ್ಲ, ಎಲ್ಲ ನಮಗೆ ಈ ಶಾಲೆಗೆ ಮಾರ್ಗದರ್ಶನ ಅಂತ ಹೇಳಬೇಕು. ಇನ್ನು ಮುಂದೆ ನಾವು ಈ ಶಾಲೆಗೆ ಈಗ ಗ್ರೂಪ್ ಆಗಿದೆ, ಇನ್ನು ನಾವು ಇದಕ್ಕೆ ಎಲ್ಲ ಸಹಕಾರ ನೀಡಿ ನಮ್ಮ ಫಾದರ್ ಅವರು ಹೇಳಿದ ಹಾಗೆ ಅದನ್ನು ಮುಂದುವರಿಸಿಕೊಂಡು ಹೋಗ್ತೇವೆ. ಮತ್ತು ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. 1ರಿಂದ 10ನೇವರೆಗೆ ಎಲ್ಲ ಶಾಲಾ ಶಿಕ್ಷಕರ ಅಚ್ಚುಮೆಚ್ಚಿನ ತುಂಬ ನಾಚಿಕೆಯ ಸ್ವಭಾವ. ಆದರೆ ನಮ್ಮ ಶಾಲೆಯ ಒಂದು ಕೊಹಿನೂರು ವಜ್ರವೆಂದೇ ನಾನು ಬಿಂಬಿಸಬಹುದು. ಈಗ ಅಮೆರಿಕದಲ್ಲಿ ವಿಜ್ಞಾನಿಯಾಗಿರುವ ಶಂಶೀರ್ ಅವರು ತಮ್ಮ ಅನಿಸಿಕೆಗಳನ್ನು ನಮ್ಮ ಮುಂದೆ ಇಡಬೇಕಾಗುತ್ತೆ. ಈ ಶಾಲೆಯನ್ನು ಬಿಟ್ಟು ಆಲ್ಮೋಸ್ಟ್ 30 ವರ್ಷ ಆಯಿತು. ನಾನು 1988 ಬ್ಯಾಚ್ನ SLC ವಿದ್ಯಾರ್ಥಿ. 30 ವರ್ಷ ಆಯಿತು ಈಗ ಬಿಟ್ಟು. ಅದೇ ರೀತಿ ಈ ಮಂಗಳೂರಿನ ಬಿಟ್ಟು 25 ವರ್ಷಗಳಾಯಿತು. ಆದರೂ ಯಾವ 1 ವರ್ಷದ ಮೇಲೆ ಇಲ್ಲ 2 ವರ್ಷದ ಮೇಲೆ ಊರಿಗೆ ಬರೋದು, ಫ್ಯಾಮಿಲಿಯನ್ನು ಕಾಣೋದು ಇಷ್ಟೇ ಇತ್ತು ನನಗೆ. ನನ್ನ ಗೆಳೆಯರು ಸಿಗ್ತಾರಂತ ನಾನು ಕನಸಿನಲ್ಲಿ ಕಂಡೇ ಇಲ್ಲ. ಇಷ್ಟೇ ಆಗ್ತಿತ್ತು, ಫ್ಯಾಮಿಲಿಯನ್ನು ಕಾಣೋದು, ಗೆಳೆಯರು ಕಾಣುವ ಕನಸಿನಲ್ಲಿ ನಾನು ಬಯಸಿರಲಿಲ್ಲ. ಅಂಥ ಸಮಯದಲ್ಲಿ ರೀಸೆಂಟ್ಲಿ ಬಕ್ಷಿ ಮತ್ತು ಸೇರಿ ಈ ಗ್ರೂಪನ್ನು ಮಾಡಿದ್ದು
ಬಹಳ ಸಂತೋಷವಾಯಿತು. ಈ ಶಾಲೆಯನ್ನು ಪುನಃ ಈ ಶಾಲೆಯೊಂದಿಗೆ ಬೆರೆಯುವ ಒಂದು ಅವಕಾಶ ಸಿಕ್ಕಿದ್ದಲ್ಲ ಅಂತ ತುಂಬ ಸಂತೋಷವಾಯಿತು. ನಾವು ಎಷ್ಟು ಸುಮಾರು 25 ವರ್ಷಗಳಲ್ಲಿ ಈ ಶಾಲೆಯ ಕಡೆಯಿಂದ ಬೇರೆ ಬೇರೆ ಕಾರಣಗಳಿಂದ ದೂರ ಹೋದೆವು. ಆದರೂ ಈ ಶಾಲೆಯ ಮೇಲಿಂದ ಪ್ರೀತಿಯಿಂದ ಇನ್ನೂ ನಾವು ದೂರವಾಗಿಲ್ಲ. ಹಾಗೆ ಇನ್ನು ಈ ಶಾಲೆಯ ಕಡೆಗೆ ಬರುವ ಅವಕಾಶ ನೋಡ್ತಾ ಇದ್ದೇವೆ. ಇಂಥ ಗ್ರೂಪ್ ಮಾಡಿದ್ದರಿಂದ ಯಹಿಯಾ, ಶಬೀರ್, ಬಕ್ಷಿ ಇಂಥವರು they have gone out of their way to meet many of our friends with their very heartful praise and bring them back to us. Thank you, Shabir. Thank you, Yahya. Thank you, Shabir, and all other people who are involved in this process. ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ. ಆದರೂ ಇಂಥ ಅವಕಾಶ ಮಾಡಿಕೊಟ್ಟದ್ದಕ್ಕೆ ತುಂಬ ಧನ್ಯವಾದಗಳು. ಸೊ what I wish is that it's not just a WhatsApp group. I expect it to become a full-fledged World Students Association so that we will have an opportunity to guide our younger students as well as the incoming old students. So I wish you all the best. Thank you very much. ಶಿಕ್ಷಕರ ವಿನಂತಿ ಮೇರೆಗೆ ಪ್ರವೀಣ್ ಕುಮಾರ್ ಅವರು 2 ಶಬ್ದ ನಮ್ಮ ಇದು ಮಾತನಾಡಬೇಕಾದ್ರೆ ಸರ್ ಅವರು ವಿನಂತಿಸಿದ್ದಾರೆ. ದಯವಿಟ್ಟು ನೀವು ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಮೊದಲಾಗಿ ಇಲ್ಲಿ ಹಳೆಯ ವಿದ್ಯಾರ್ಥಿಯಾಗಿರುವ ನಾವು ಈ ಮಟ್ಟಕ್ಕೆ ಬರಲಿಕ್ಕೆ ಕಾರಣ ನಮ್ಮ ಈ ಶಿಕ್ಷಕರು. ಏನೋ ಭಾವುಕರಾಗಿದ್ದೀನಿ, ಹೆಚ್ಚು ಮಾತಾಡಲಿಕ್ಕೆ ಆಗ್ತಾ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್. ಇನ್ನೊಂದು ನಮ್ಮ ಶಿಕ್ಷಕರ ಅಪೇಕ್ಷೆ ಮೇರೆಗೆ ಸುದೇಶ್ ಅವರು ಮಾತನಾಡಬೇಕಾಗಿದೆ. ಸುದೇಶ್. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ನಮೋ ನಮಃ. ವೇದಿಕೆಯಲ್ಲಿ ಹಾಸಿರುವಂಥ ಎಲ್ಲ ಪೂಜರಿಗೆ ನನ್ನ ನಮನಗಳು. ಹಾಗೆಯೇ ನನ್ನ ಹಿರಿಯ ಸಹಪಾಠಿಗಳಿಗೆ ನನ್ನ ವಂದನೆಗಳು. ನಾನು ವೇದಿಕೆ ಬಂದು ಮಾತಾಡ್ತೇನೆ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ನನ್ನ ಗುರುಗಳ ಅಪೇಕ್ಷೆ ಮೇರೆಗೆ ಬಂದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಭಾಗವಾಗಿರುವುದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಉಂಟು. ಇಲ್ಲಿ ಕೂತ್ಕೊಂಡು 10 ವರ್ಷ ನಾನು ಈ ಶಾಲೆಯಲ್ಲಿ ಕಲಿತಂಥ ಪ್ರತಿ ಕ್ಷಣವೂ ಕೂಡ ನನ್ನ ಮನಸ್ಸಿಗೆ ಬಂದು ಸ್ವಲ್ಪ ಹೊತ್ತು ಭಾವನಾಗಿದ್ದೆ. ನಾನು ಅವಾಗ ಶಬೀರ್ ಮಾತಾಡ್ತಿರ್ಬೇಕಾದ್ರೆ ಏನೋ ನಮ್ಮ ಕಣ್ತುಂಬ ನನಗೆ. ಈ ಶಾಲೆಯು ನಮಗೆ ಒಂದು ಒಳ್ಳೆಯ ಸಂಸ್ಕೃತಿಯನ್ನು ಕೊಟ್ಟಿದೆ. ನಾವು ಯಾವುದೇ ಒಂದು ಸ್ಥಿತಿಯಲ್ಲಿರಲಿ, ಆರ್ಥಿಕವಾಗಿರಲಿ ಅಥವಾ ಯಾವುದೇ ಒಂದು ಮಟ್ಟದಲ್ಲಿರಲಿ, ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಈ ಶಾಲೆಯು ಸಂಸ್ಕೃತಿಯನ್ನು ಕಲಿಸಿದೆ. ನಮ್ಮ ಒಂದು ಕ್ಷೇತ್ರದಲ್ಲಿ ನಮಗೆ ಬೆಳೆಯಲು ಈ ಒಂದು ಶಾಲೆಯು ನಮಗೆ ಒಳ್ಳೆಯ ಒಂದು ಅಡಿಪಾಯವನ್ನು ಹಾಕಿಕೊಟ್ಟಿದೆ. ಅದಕ್ಕಾಗಿ ಈ ಶಾಲೆಗೆ ನಾವು ಯಾವತ್ತೂ ಚಿರಋಣಿಯಾಗಿದ್ದೇವೆ. ಇಷ್ಟು ಹೇಳುತ್ತಾ ನನ್ನನ್ನು ಒಂದು ಸತ್ಪ್ರಜೆಯನ್ನಾಗಿ ಬೆಳೆಸಲು ನನಗೆ ಆಶೀರ್ವಾದ ಮಾಡಿದಂಥ ಎಲ್ಲ ಗುರುಗಳಿಗೆ ಇನ್ನೊಮ್ಮೆ ನಾನು ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ ನನಗೆ ಒಂದು ಅನಿಸಿಕೆಯನ್ನು ಹೇಳಲು ಅವಕಾಶ ಮಾಡಿಕೊಟ್ಟಂತ ನನ್ನ ಗುರುಗಳಿಗೆ ಎಲ್ಲರಿಗೂ ಕೂಡ ನಾನು ನಮಸ್ಕಾರ ಹೇಳುತ್ತಾ ನನ್ನ ಒಂದೆರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನನಗೆ ಹೆಚ್ಚು ಮಾತಾಡಲಿಕ್ಕೆ ಬರುವುದಿಲ್ಲ, ಆದರೆ ನನ್ನ ಕ್ಲಾಸಿನವರು ತುಂಬ ಕಡಿಮೆ ಇದ್ದಾರೆ. ಆದರೂ ನಿಮ್ಮನ್ನೆಲ್ಲ ನೋಡಿ ನನಗೆ ತುಂಬ ಖುಷಿ ಆಗ್ತದೆ. ಎಲ್ಲರೂ ಒಟ್ಟಿಗೆ ಸೇರಿದ್ದಾರೆ. ಮತ್ತು ನಮ್ಮ ಮತ್ತು ಟೀಚರ್ನವರ ಬಾಂಧವ್ಯ ನಮ್ಗೆ ಯಾವಾಗಲೂ ಮರೀಲಿಕ್ಕಿಲ್ಲ. ಸೊ ಎಲ್ಲರಿಗೂ ಧನ್ಯವಾದಗಳು. ಟೀಚರ್ನವರಿಗೂ, ನನ್ನ ಫ್ರೆಂಡ್ಸ್ಗಳಿಗೂ, ಬಂದವರಿಗೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ. ಶಿಕ್ಷಕರ ಒತ್ತಾಯದ ಮೇರೆಗೆ ಪುಷ್ಪಲತಾ ಅವರು ತಮ್ಮ ಅನಿಸಿಕೆಗಳನ್ನು ಹೇಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದುಬೈಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಯಾಗಿರುವ ಫಜಲ್ ಅವರು ಈಗ ದುಬೈಲಿದ್ದಾರೆ. ಎಲ್ಲರಿಗೂ ಶುಭ ಹಾರೈಸಿದ್ದಾರೆ. ಅವರಿಗೂ ನಮ್ಮಿಂದಾಗಿ ಧನ್ಯವಾದಗಳು. ನಾನು ಇಲ್ಲಿ ಬರುವ ಒಂದು ಕಾರಣ ಅಂದರೆ ನನ್ನ ಗುರು ಹಿರಿಯರು. ನಾನು ಯಾವಾಗಲೂ ಶಬೀರ್ ಅಂತ ಹೇಳ್ತೇನೆ, ಹೈಸ್ಕೂಲ್ ಡೇಸ್ ಆರ್ ಮೈ ಗೋಲ್ಡನ್ ಲೈಫ್. ಪ್ರತಿಯೊಂದು ಕ್ಷಣ ಎಲ್ಲವೂ ನನಗೆ ನೆನಪಿದೆ.
ಮತ್ತೆ ನನ್ನ ಟೀಚರ್ಸ್ನವರಿಗೆ ಈಗಲೂ ಟೀಚರ್ ಅಂತ ಕರೆದು ಇವರುಗಳನ್ನೇ ಅದು ಈಗಲೂ ಮರ್ತೋಗೋದಿಲ್ಲ ನನಗೆ. ಯಾಕಂದ್ರೆ ಈಗ ನಾವು ಮಿಸ್ ಮ್ಯಾಮ್ ಅಂತ ಹೇಳ್ತೇವಲ್ಲ, ಮತ್ತೆ ಆ ಟೀಚರ್ ಎಮಿತ ಟೀಚರ್ ನನ್ನ 7th ಸ್ಟ್ಯಾಂಡರ್ಡ್ ಈ ಕ್ಲಾಸದ ಟೀಚರ್ ಈಗಲೂ ನೆನಪಿದೆ. ಮತ್ತೆ ಎಲ್ಲಿಗೆ ಟೀಚರ್ PT ಮಾಸ್ಟರ್ ಹೋದ್ರು. ಓಕೆ, PT ಮಾಸ್ಟರ್ ನನಗೆ ಸಿಗ್ತಾ ಇದ್ದಾರೆ, ರೆಮೋ ಎಲ್ಲ ನನಗೆ ಸಿಗ್ತಾ ಇದ್ದಾರೆ. ಮತ್ತೆ ಹೇಳೋದು ಇವರಿಗೆ ಧನ್ಯವಾದ ಸಮರ್ಪಿಸುತ್ತಾ ಮತ್ತೆ ನನ್ನ ಟೀಚರ್ಸ್ ಅವರಿಗೆ ಮಗದೊಮ್ಮೆ ವಂದಿಸ್ತಾ ನನಗೆ ಅವಕಾಶ ಕೊಟ್ಟಂತ ಮುಸ್ಲಿಂ ಮಾಸ್ಟರ್ಗೆ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. Shamshir, what do you say? On this occasion, a big speech may not be appropriate. I'm going to speak a few words of appreciation for the hard labor of love put in by our golden students to make this day our own. When I was my dear golden senior students of St. Sebastian, first of all, I congratulate you for taking so much of trouble to organize today's get-together and make this day our own. It is really very meaningful, very joyful to be with you on this beautiful Sunday. I feel at this moment a lot of love prevails here. So much of oneness, unity, so much of closeness, so much of affection, so much of gratitude, and so much of respect. I feel all essentials of a happy living are found here today in plenty. Great are the works of the Lord. I'm really very proud of you, my dear students, the great men and women of the society. I was here at the headmistress from 87 June to 90 May. 3+2 batches know me. Many do not know me. Many will see me for the first time, whatever it may be. You all come under the banner of St. Sebastian, the patron saint of the school, and therefore you are our students. We love you and respect you. Today you gave honor where honor is most due, not only for imparting knowledge, but in the building of character. I thank you for honoring us, your teachers and me. This gesture of honoring is a perfect example of good character. Thank you for your generosity. God bless you. Thank you for the generosity, love and gratitude that you express to your teachers. A special word of thanks to Yaya, who came to see me last October. I was making my annual retreat, hence I could not spend sufficient time with him, for which I still regret. My heartfelt thanks to admin Mr. Bakshi, Shabi, and all those who worked with him for the grand success of this event. A real miracle has taken place in this campus today. After this state program, I hear there is meal and free time to chat. Very good. It is said that good food on a good man's table is a biblical blessing. I'm sure all those who are here today will participate in the fellowship meal prepared with so much of love and sacrifice of our golden students. Thank you, dear students, for sharing your resources to make this day one of the happiest days in our lives and a memorable one. Some of you have brought your family members with you. I'm happy to see them and meet them. John Milton reminds that childhood shows the man as morning shows the day. Boys will be boys, we say, but also should say boys will be men and girls will be women. What kind of man or woman you will become depends upon the
Finally, I thank the organizers for giving us this golden opportunity to be with you and enjoy this day. May God bless you. ನಾನು ಈ ಶಾಲೆಯಲ್ಲಿ ಕಳೆದ ಕ್ಷಣಗಳು ತುಂಬ ಇವೆ. ಬೇರೆ ಬೇರೆ ಸಮಯದಲ್ಲಿ ನೋಡುವ ಬೇರೆ ಬೇರೆ ಸಮಯದಲ್ಲಿ ನಾವು ಆಲೋಚಿಸುವಾಗ ನಮಗೆ ಅಂಥ ಕ್ಷಣಗಳು ತುಂಬ ಪ್ರಿಯವಾಗಿ ನೆನಪಾಗ್ತಾ ಇದೆ. ಆದರೆ ನಾನು ಬರ್ತಾ ಇದ್ದಿದ್ದು ನಿಮಗೆಲ್ಲ ಗೊತ್ತಿರಬಹುದು. Aloysium Boys Home is a home for poor children where they do not have their parents together with them or single parent children. So the teachers have given me a great attention, or I can say that was an affection for which I am here. Only for the affection that teachers showed me that I should grow up and I should learn something, or I should take a lead and to become an SPL. Oswald sir ನನ್ನನ್ನು ಯಾವಾಗಲೂ ನಾನು ತುಂಬ ಹಿಂಜರಿತಾ ಇದ್ದೆ. ನನಗೆ ಯಾವುದರಲ್ಲೂ ಲೀಡರ್ಶಿಪ್ ತಗೊಳ್ಳುವಂಥ ಒಂದು ಧೈರ್ಯ ಇರ್ತಾ ಇರಲಿಲ್ಲ. ಆದರೆ ಅವರು ನನ್ನನ್ನು ನೀನು ಹೋಗು SPL ಆಗಲಿಕ್ಕೆ ನಿಲ್ಲು ಅಂತ ಪುಷ್ ಮಾಡ್ತಾಯಿದ್ರು. ಆ ಒಂದು ಅವರ ಏನು ಹೇಳ್ಬೋದು, ಅವರ ಭಾವನೆ ಅಥವಾ ಅವರ ಒಂದು ಪ್ರೋತ್ಸಾಹ ನನಗೆ ತುಂಬ ಧೈರ್ಯವನ್ನು ಕೊಟ್ಟಿದೆ. ಅದರಿಂದ ನನಗೆ ತುಂಬ ಅನುಕೂಲತೆಯಾಗಿದೆ ಇವತ್ತು. ಮತ್ತು ಎಲ್ವಿರಾ ಟೀಚರ್ ಅವರು ನನ್ನನ್ನು ಪ್ರತ್ಯೇಕವಾಗಿ, ಅಂದರೆ ವಿತ್ ಗ್ರೇಟ್ ಕೇರ್ ಶಿ ಯೂಸ್ ಟು look at me, or she used to bring me with education. I remember one incident where we went for the excursion. My footwear were broken and I was walking barefoot, and I remember Elvira teacher took me to the shop and bought footwear. I still remember and because of that I came here from Bangalore. I have been in Bangalore for the last 13 years, and before that even for 24 years I have not visited this school, but I am very happy that I am being given this opportunity to meet them. And I also remember Levi teacher who used to always give some kind of devotion or some kind of what you say God-fearance, ದೈವ ಭಕ್ತಿ ಬರಬೇಕಂತ ಯಾವಾಗಲೂ ನಮಗೆ ಅವರು ಏನಂತಾರೆ ಕ್ಯಾಟಕಿಸಮ್ ಕಲಿಸ್ತಾ ಇದ್ರು. ಸೊ ಐ ಸ್ಟಿಲ್ ರಿಮೆಂಬರ್ ದೆನ್ ಆಲ್ ಆಫ್ ದ ಟೀಚರ್ಸ್ ಐ ಸ್ಟಿಲ್ ರಿಮೆಂಬರ್, and I'm very much thankful for all of you. Deya, Bakshi and Samshir and many of you have made this WhatsApp group and made me to come here from Bangalore. I'm very grateful, and thank you so much, teachers. I will be always grateful. Thank you. ಸಂಸ್ಥೆಯ ಮೇಲೆ ಇಷ್ಟೊಂದು ಅಭಿಮಾನ ಇಟ್ಕೊಂಡು ತಾವಾಗಿ ಮುಖಂಡತ್ವವನ್ನು ವಹಿಸಿಕೊಂಡು ಇಡೀ ರಿಯೂನಿಯನನ್ನು ಆರಂಭಿಸಿದ್ದೀರಿ. ನಿಮಗೆ ನಾನು ಶುಭ ಕೋರ್ತಾ ಇದ್ದೇನೆ. ನೀವು ನಮ್ಮ ಸಂಸ್ಥೆಯ ರಾಯಭಾರಿಗಳು. ಅಂದರೆ ನೀವು ನಮ್ಮ ಸಂಸ್ಥೆಯ ಬಗ್ಗೆ ಹೇಳುವಾಗ ಖಂಡಿತವಾಗಿ ನಿಮ್ಮ ಕುಟುಂಬದ, ನಿಮ್ಮ ಪರಿಸರದ ವಿದ್ಯಾರ್ಥಿಗಳು ನಮ್ಮಲ್ಲಿ ಬಂದು ಪ್ರವೇಶವನ್ನು ಪಡೆಯುತ್ತಾರೆ. ಆ ಕಾರಣಕ್ಕಾಗಿ ನಮ್ಮ ಈ ಪರಿಸರದಲ್ಲಿ ನಮ್ಮ ಶಾಲೆಗೆ ಒಳ್ಳೆಯ ಹೆಸರಿದೆ. ಅತ್ಯಂತ ಹೆಚ್ಚಿನ ವಿದ್ಯಾರ್ಥಿಗಳನ್ನು ಹೊಂದಿರುವಂಥ ಸಂಸ್ಥೆ ನಮ್ಮದು. ಉತ್ತಮ ಗುಣಮಟ್ಟದ ಮೌಲ್ಯಾಧಾರಿತ ಶಿಕ್ಷಣವನ್ನು ಇವತ್ತಿಗೂ ಕೂಡ ನಾವು ನೀಡಿ ಬರ್ತಾ ಇದ್ದೇವೆ. ಇದಕ್ಕೆ ಮುಖ್ಯ ಕಾರಣ ಪ್ರಸ್ತುತ ನಮ್ಮ ಸಂಚಾಲಕರಾಗಿರುವಂಥ ಫಾದರ್ JB ಸಳ್ಳಣ್ಣರವರು ಯಾವಾಗಲೂ ನಮ್ಮನ್ನು ಹುರಿದುಂಬಿಸ್ತಾರೆ, ನಮ್ಮನ್ನು ಹತ್ತಿರದಿಂದ ಗಮನಿಸ್ತಾರೆ, ಎಚ್ಚರಿಸ್ತಾ ಇದ್ದಾರೆ, ಮೌಲ್ಯಾಧಾರಿತ ಶಿಕ್ಷಣವನ್ನು ನೀಡುವುದಕ್ಕೆ ಹುರಿದುಂಬಿಸ್ತಾ ಇದ್ದಾರೆ. ಆದ್ದರಿಂದ ಈ ಸಂದರ್ಭದಲ್ಲಿ ಅವರನ್ನು ನಾನು ನೆನಪಿಸ್ತಾ ಇದ್ದೇನೆ. ಎರಡನೇದಾಗಿ ನಾನು ಖಂಡಿತವಾಗಿ ನೆನಪಿಸಬೇಕು, ನಿಮ್ಮನ್ನು ಇಷ್ಟೊಂದು ಸುಸಜ್ಜಿತವಾದಂಥ ಈ ಸಭಾಂಗಣದಲ್ಲಿ ಕೂರಿಸಬೇಕಾದ್ರೆ ಅದಕ್ಕೆ ಕಾರಣರಾದಂಥ ದಿವಂಗತ ಫಾದರ್ ಥಾಮಸ್ ಡಿಸೋಜ ಆಗಿನ ಸಂಚಾಲಕರು ಹಾಗೂ ಫಾದರ್ ಕ್ಲೆಮೆಂಟ್ ಮಸ್ಕರೇನಸ್, ಇವರು ಇಬ್ಬರು ಪ್ರೀತಿಯ ಹಿರಿಯ ವಿದ್ಯಾರ್ಥಿಗಳೇ. ನೀವು ಸಮಾಜದ ನಾಯಕರಾಗಿದ್ದೀರಿ. ಸಮಾಜದ ಬೇರೆ ಬೇರೆ ವರ್ಗಗಳಲ್ಲಿ ನಾಯಕತ್ವವನ್ನು ವಹಿಸಿಕೊಂಡು ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದುಕೊಡ್ತಾ ಇದ್ದೀರಿ. ದೂರದ ಅಮೇರಿಕದಲ್ಲಿ ಸೈಂಟಿಸ್ಟ್ ಆಗಿರುವಂಥ ಶಂಶೇರ್
ಅದೇ ಥರ ರಾಜ್ಯದ ಬೇರೆ ಬೇರೆ ಮೂಲೆಗಳಲ್ಲಿ ನಾಯಕರು ವಹಿಸಿರುವಂಥ ಹಿರಿಯ ವಿದ್ಯಾರ್ಥಿಗಳೇ, ತಾವು ನಮ್ಮ ಶಾಲೆಯ ಬಗ್ಗೆ ತೋರಿಸುವಂಥ ಪ್ರೀತಿಗೆ ಶಾಲೆಯ ಪರವಾಗಿ ನಾನು ಆಭಾರಿಯಾಗಿದ್ದೇನೆ. ನೀವು ನಮ್ಮ ಸಮಾಜದ ಪ್ರೀತಿಯ ಸ್ನೇಹವನ್ನು, ಶಾಂತಿಯನ್ನು ಹರಡುವಂಥ ನಾಯಕರಾಗಬೇಕು. ಯಾಕೆ ಹೇಳ್ತೇನೆ ನಿಮಗೆ ಅರ್ಥ ಆಗ್ಬೋದು. ಇತ್ತೀಚಿನ ಕೆಲವು ವರ್ಷಗಳಿಂದ ನಮ್ಮ ಉಳ್ಳಾಲಕ್ಕೆ ಒಂದು ಕಳಂಕ ಇದೆ. ಉಳ್ಳಾಲ ಹೇಳಿದ ಕೂಡಲೇ ಇತರರು ಪ್ರತಿಕ್ರಿಯಿಸುವ ಭಾವನೆ ಬೇರೆ ಇದೆ. ನಿಮ್ಮಂಥ ರಾಜಕೀಯೇತರ, ಧರ್ಮದೇತರ ನಾಯಕರಿರುವಾಗ ಯಾಕೆ ಇದನ್ನು ನಾವು ತೊಡೆದು ಹಾಕುವುದಕ್ಕೆ ಸಾಧ್ಯ ಇಲ್ಲ. ನಾನು ವಾಟ್ಸಪ್ಪಲ್ಲಿ ಗಮನಿಸ್ತಾ ಇದ್ದೆ ಆರಂಭದಲ್ಲಿ, ನಾನು ಪ್ರತಿಕ್ರಿಯಿಸುತ್ತಿರಲಿಲ್ಲ, ಬರೀ ಗಮನಿಸಿ. ಯಾರಾದರೂ ಒಬ್ಬ ಏನಾದರೂ ದಾರಿ ತಪ್ಪಿದಾಗ ಹೇಗೆ ನೀವು ಅವರನ್ನು ಸರಿದಾರಿಗೆ ತರ್ತೀರಿ, ಅದೇ ಥರ ಸಮಾಜವನ್ನು ತಿದ್ದುವ ಕೆಲಸ ನಾವು ಮಾಡಿ ಸಮಾಜದಲ್ಲಿ ಕೋಮು ಸೌಹಾರ್ದತೆಯನ್ನು ರಚಿಸುವುದಕ್ಕೆ ಯಾಕೆ ಸಾಧ್ಯ ಇಲ್ಲ. ನನ್ನ ವೃತ್ತಿ ಜೀವನವನ್ನು ಆರಂಭಿಸಿದ ನಾನು ಅವರ ಪ್ರಸ್ತುತ ದುಡಿಯುವಂಥ ಸರ್ದಾರ್ ಫಿಲೋಮಿನಾ ಶಾಲೆಯಲ್ಲಿ ಮೊನ್ನೆ ತಾನೇ ನನಗೆ ಅಲ್ಲಿ ಹೋಗುವ ಅವಕಾಶವಾಯಿತು. ಅಲ್ಲಿಯ ಅಭಿವೃದ್ಧಿ ಕಟ್ಟಡವನ್ನು ನೋಡಿ ಆಶ್ಚರ್ಯಪಟ್ಟೆ. ಆಂಗ್ಲ ಮಾಧ್ಯಮಕ್ಕಿಂತ ಉನ್ನತ ಮಟ್ಟದ ಕಟ್ಟಡವನ್ನು ಅವರು ಒದಗಿಸಿಕೊಟ್ಟಿದ್ದಾರೆ. ಅದಕ್ಕೆ ಕಾರಣ ಆ ಕಾಲದ ಹಿರಿಯ ವಿದ್ಯಾರ್ಥಿಗಳು. ಆದ್ದರಿಂದ ನಾವು ಕೂಡ ಆ ನಿಟ್ಟಿನಲ್ಲಿ ಮುಂದುವರಿಯಬಹುದು. ನಮಗೆ ಬೇಕಾದಂಥ ಸ್ವಾಭಾವಿಕ ನೈತಿಕ ಬೆಂಬಲಗಳೆಲ್ಲ ಸಿಕ್ಕಿದಾಗ ಇನ್ನೂ ಅಭಿವೃದ್ಧಿ ಸಾಧಿಸುವುದಕ್ಕೆ ಸಾಧ್ಯವಾಗ್ತದೆ. ಮಗದೊಮ್ಮೆ ನಮ್ಮ ಹಿರಿಯ ವಿದ್ಯಾರ್ಥಿಗಳ ಸಂಘಕ್ಕೆ ಶುಭ ಕೋರ್ತಾ ಇದ್ದೇನೆ. ನಾನು ಮುಖ್ಯಸ್ಥನಾಗಿ ನನ್ನ ಸಹಪಾಠಿಗಳೆಲ್ಲ ಸಂಪೂರ್ಣ ಸಹಕಾರ ಬೆಂಬಲವನ್ನು ನಿಮಗೆ ನೀಡ್ತೇನೆ. ಮಗದೊಮ್ಮೆ ನಿಮ್ಮನ್ನು ಅಭಿನಂದಿಸುತ್ತೇನೆ. ಆದರೂ ಕೂಡ ಈ ಸಮಾರಂಭದಲ್ಲಿ ಬಹಳಷ್ಟು ಖುಷಿ ನನಗಿದೆ. ಯಾಕೆಂದರೆ ಹಳೆ ವಿದ್ಯಾರ್ಥಿಗಳು ಒಟ್ಟು ಸೇರಿ ಮಾಡುವ ಈ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಆಯೋಜಿಸಿದ ಪ್ರತಿಯೊಬ್ಬ ಸಂಘಟಕರಿಗೂ ನಾನು ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ, ಧನ್ಯವಾದಗಳನ್ನು ಹೇಳುತ್ತೇನೆ. ಯಾಕೆಂದರೆ ಇಷ್ಟು ಜನರನ್ನು ಈ ಆದಿತ್ಯವಾರದ ದಿನ ಒಂದು ಒಟ್ಟು ಮಾಡೋದು ಒಂದು ದೊಡ್ಡ ಸಾಹಸ ಕೆಲಸ ಮಾತ್ರವಲ್ಲ, ಇಷ್ಟು ಜನ ನಿಮ್ಮ ಗುರು ಹಿರಿಯರನ್ನು ಕೂಡ ಒಟ್ಟು ಮಾಡೋದು ಕೂಡ ಅಷ್ಟೇ ಸಾಹಸ ಕೆಲಸ. ಪ್ರತಿಯೊಬ್ಬರ ಮನೆಗೆ ಹೋಗಿ ಅವರಿಗೆ ಆಮಂತ್ರಣವನ್ನು ನೀಡಿದ್ದೀರೆಂದು ಔಸ್ವಾಲ್ ಸರ್ ಅವರು ಹೇಳಿದರು. ಅವರ ಮಾತನ್ನು ಮುಂದುವರಿಸುತ್ತೇನೆ. ಅವರು ಹೇಳಿದರು, ನೀವು ಈ ಶಿಕ್ಷಣ ಸಂಸ್ಥೆಯ ಆಸ್ತಿ, ದ ಟ್ರೆಷರ್ ಅಂತ ಹೇಳ್ತಾರೆ, ಈ ಆಸ್ತಿ ತಾವು ಯಾವತ್ತು ತಮ್ಮಲ್ಲಿ ಮಾತ್ರ ಇಲ್ಲದೆ ಬೇರೆಯವರಿಗೆ ಹಂಚಬೇಕು. ವಿಶೇಷವಾಗಿ ಶಿಕ್ಷಣ ಸಂಸ್ಥೆಯ ಮೇಲೆ ವಿಶೇಷವಾದ ಪ್ರೀತಿಯನ್ನು ತಾವು ಇರಿಸಬೇಕು. ಪ್ರಸ್ತುತ ಈ ಶಿಕ್ಷಣ ಸಂಸ್ಥೆಯಲ್ಲಿ ಸುಮಾರು 3,500 ವಿದ್ಯಾರ್ಥಿಗಳು ಮಾಡುತ್ತಿದ್ದು 125ಕ್ಕಿಂತ ಹೆಚ್ಚು ಶಿಕ್ಷಕರು, ಶಿಕ್ಷಕೇತರ ವೃಂದದವರು ತಮ್ಮ ಸೇವೆಯನ್ನು ನೀಡುತ್ತಿದ್ದಾರೆ. ಮಂಗಳೂರು ವಲಯದಲ್ಲಿ ಅತಿ ಹೆಚ್ಚು ಕನ್ನಡ ಮಾಧ್ಯಮ ಮಕ್ಕಳನ್ನು ಹೊಂದಿರುವ ಶಾಲೆ ಇದಾಗಿದೆ ಅಂತ ಹೆಗ್ಗಳಿಕೆ ಇಂದು ಕೂಡ ನಮಗೆ. ವಿಶೇಷವಾಗಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆ ನಡೆಯುತ್ತಿರುವಾಗ ಶಿಕ್ಷಣ ಇಲಾಖೆಯಿಂದ ಬಂದಿರುವ ಎಲ್ಲ ಅಧಿಕಾರ ವರ್ಗದವರು ಅದೇ ಮಾತನ್ನು ನನಗೆ ಹೇಳಿದರು. ಫಾದರ್, ಮಂಗಳೂರು ವಲಯದಲ್ಲಿ ಅತಿ ಹೆಚ್ಚು ಕನ್ನಡ ಮಾಧ್ಯಮ ಮಕ್ಕಳಿರುವ ಶಿಕ್ಷಣ ಸಂಸ್ಥೆ ಅಂದರೆ ಇದು ನಿಮ್ಮದು. ಆ ಹೆಗ್ಗಳಿಕೆ ಖಂಡಿತವಾಗಿಯೂ ನಿಮಗೆ ಇದೆ. ಅದರ ಜೊತೆಗೆ ಶಿಸ್ತು ಮತ್ತು ಪರಿಪಾಲನೆ ಖಂಡಿತವಾಗಿ ಶಿಕ್ಷಣ ಸಂಸ್ಥೆಯ ಮೇಲೆ ಇದೆ. ಅಂತಹ ಹೆಸರು ಇವತ್ತು ನಮಗೆ ಬರಬೇಕಾದ್ರೆ ಖಂಡಿತವಾಗಿಯೂ ನೀವೆಲ್ಲರೂ ಕಾರಣ. ಅದಕ್ಕಾಗಿ ನಿಮಗೆ ಪ್ರಪ್ರಥಮವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತಾ ದೇವರಲ್ಲಿ ನಮಗೆ ಆಶೀರ್ವಾದವನ್ನು ಬೇಡುತ್ತೇನೆ. ಈಗಿನ ಸಂಚಾಲಕರಾದ ಫಾದರ್ JB ಸಲ್ಜಾನರ್ ಅವರಿಗೆ ನಾನು ಹೇಳಿದೆ ಇಂಥ ಕಾರ್ಯಕ್ರಮ ಇದೆ ಅಂತ. ಅವರಿಗೆ ತುಂಬಾ ಸಂತೋಷವಾಯಿತು, ತುಂಬಾ ಸಂತೋಷ. ಈ ಕಾರ್ಯಕ್ರಮದ ಎಲ್ಲ ವಿವರಗಳನ್ನು ನಾನು ಅವರಿಗೆ ನೀಡುತ್ತೇನೆ ಎಂದು ಹೇಳಿದ್ದೇನೆ. ಅವರ ಪರವಾಗಿ ನಮಗೆ ಅಭಿನಂದನೆಗಳು. ಹಾಗೂ ಈ ಕಾರ್ಯಕ್ರಮವನ್ನು ತಾವು ಆಯೋಜಿಸಲಿಕ್ಕಾಗಿ ನಮಗೆ ತುಂಬಾ ಸಂತೋಷ. ಆದ್ದರಿಂದ ಶಿಕ್ಷಣ ಸಂಸ್ಥೆಯ ಪರವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಲು ಏನೆಲ್ಲ ವ್ಯವಸ್ಥೆಗಳು ಬೇಕು ಅದನ್ನೆಲ್ಲ ಕೊಡ್ತೀನಂತ ರೇಮಂಡ್ ಸರ್ಗೆ ನಾನು ಹೇಳಿದ್ದೆ. ಆದ್ದರಿಂದ ಅವೆಲ್ಲ ವ್ಯವಸ್ಥೆಗಳನ್ನು ತಮಗೆ ನೀಡಿದ್ದಾರೆ. ನಮಗೆ ತುಂಬಾ ಸಂತೋಷ. ಇನ್ನು ಕೂಡ ಮುಂದೆಯೂ ಶಿಕ್ಷಣ ಸಂಸ್ಥೆಯ ವಿವಿಧ ಕಾರ್ಯಕ್ರಮಗಳಲ್ಲಿ ತಾವು ಭಾಗಿಯಾಗಿರಿ. ವಿಶೇಷವಾಗಿ ಈ ವಠಾರದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ತಮ್ಮ ಮೂಲಕ ತಾವು ಮಾಡುವುದಾದರೆ ಖಂಡಿತವಾಗಿ ಸ್ಥಳವನ್ನು ನಾವು ಉಚಿತವಾಗಿ ನೀಡ್ತೇವೆ. ಸ್ಥಳಾವಕಾಶವನ್ನು ತಮಗೆ ನೀಡುತ್ತೇವೆ. ಎಲ್ಲ ರೀತಿಯ
ಸೌಕರ್ಯಗಳನ್ನು ನಾವು ನೀಡುತ್ತೇನೆ ಎಂದು ಈ ಸಂದರ್ಭದಲ್ಲಿ ನಾನು JB ಸಲ್ಡಾನವರ ಅನುಪಸ್ಥಿತಿಯಲ್ಲಿ ತಮಗೆ ನಾನು ಹೇಳ್ತೇನೆ. ಅದರಿಂದ ಕೊನೆಯದಾಗಿ ತಮಗೆಲ್ಲರಿಗೂ ಅಭಿನಂದನೆಗಳು. ಇಲ್ಲಿ ಬಂದದ್ದಕ್ಕಾಗಿ ವಿಶೇಷವಾಗಿ ಇಲ್ಲಿರುವ ಗುರು ಹಿರಿಯರಿಗೆ ನಮಸ್ಕರಿಸುತ್ತಾ ನಮಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಎಲ್ಲ ಸಂಘಟಕರಿಗೆ ವಂದನೆಗಳು, ಧನ್ಯವಾದಗಳು. ಈ ಮಾತಿನೊಂದಿಗೆ ನನ್ನ ಮಾತುಗಳನ್ನು ವಿರಮಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಯಾಕಂದರೆ ಈ ಒಂದು ದಿನವನ್ನು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿ ಈಗ ತಾನೇ ಹೊರಟಿದ್ದಾರೆ ಫಾದರ್ ಹೆರಾಲ್ಡ್ ಡಿಸೋಜರ್ ಅವರು, ಅವರಿಗೂ ಧನ್ಯವಾದಗಳು. ಮತ್ತು ನಮ್ಮ ವೇದಿಕೆಯಲ್ಲಿ ಶಿಕ್ಷಕರಿದ್ದಾರೆ. ನನ್ನ ಲೈಫಿನ ಫಸ್ಟ್ ಟೀಚರ್ ಆಗಿ ಎವಿತಾ ಟೀಚರ್ ಕ್ಲಾಸ್ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಅವರು ನನಗೆ ಒಂದೇ ದಿನ ಇದ್ದರು. ಒಂದೇ ದಿನದಲ್ಲಿ ನನಗೆ ಅವರು ಫೇವ್ರೆಟ್ ಟೀಚರ್ ಆಗಿಬಿಟ್ಟಿದ್ರು. ಸೊ ನನಗೆ ತುಂಬ ಸಂತೋಷ ಆಗ್ತಿದೆ ಅವರಲ್ಲಿದ್ದಾರೆ. ಆಮೇಲೆ ನನಗೆ ಅವರು ಟೀಚ್ ಮಾಡಲಿಕ್ಕೆ ಸಿಗಲೇ ಇಲ್ಲ, ಅವ್ರು ಬರಲೇ ಇಲ್ಲ. ಒಂದು ಕ್ಯಾಟಕಿಸಮ್ ಕ್ಲಾಸ್ 7th ಸಿಕ್ಕಿದ್ರು ಅಷ್ಟೇ. ಆಮೇಲೆ ನನ್ನ ಲೈಫಿನ ಹೈಸ್ಕೂಲ್ನ ಲಾಸ್ಟ್ ಕ್ಲಾಸ್ ಟೀಚರ್ ಓಝೋಲ್ಡ್ ಸರ್ ಇದ್ದಾರೆ, ಅವರಿಗೂ ಧನ್ಯವಾದಗಳು. ಮತ್ತು ಪ್ರೈಮರಿ ಟೀಚರ್ಸ್, ಮಕ್ರಿನ್ ಟೀಚರ್ಸ್, ಸರೋಜಿನಿ ಟೀಚರ್, ಲೀನಾ ಟೀಚರ್ ಮತ್ತು ಸೀನಿಯರ್ ಮೋಸ್ಟ್ ನತಾಲ್ಯ ಟೀಚರ್ ಇದ್ದಾರೆ, ಅವರನ್ನು ಕಂಡು ತುಂಬ ಸಂತೋಷ ಆಗ್ತಿದೆ. ಮತ್ತು ಮಾರಿ ಟೀಚರ್ ಮತ್ತು ಎಲ್ರಿಗೂ ಧನ್ಯವಾದಗಳು. ಅದೇ ಹೈಸ್ಕೂಲಲ್ಲಿ ಟೀಚ್ ಮಾಡಿದ ಫ್ಲೇವಿ ಟೀಚರ್, ಎಲ್ವಿರಾ ಟೀಚರ್, ಸಂತೋಷ್ ಸರ್, ಸಿರಿಲ್ ಸರ್, ಅವರಿಗೆಲ್ಲರಿಗೂ ಧನ್ಯವಾದಗಳು. ಹಾಗೂ ಈ ಸಂಸ್ಥೆಯ ಮುಖ್ಯೋಪಾಧ್ಯಾಯಿನಿ ಸಿಸ್ಟರ್ ಅವರಿಗೂ ಮತ್ತು ಫಾದರ್ ಸ್ಟ್ಯಾನಿ ಅವರು ನಾನು ವಿಜಯಲ್ಲಿ ಟೀಚ್ ಮಾಡ್ತಾ ಇದ್ದೇನೆ ಲೂಟ್ ಸೆಂಟ್ರಲ್ ಸ್ಕೂಲಲ್ಲಿ. ಅಲ್ಲಿ ಅವರು ಅಸಿಸ್ಟೆಂಟ್ ಪ್ಯಾರಿಸ್ ಪ್ರೀಸ್ಟ್ ಆಗಿದ್ದರು. ಈಗ ತಾನೇ ಅವರು ಹೇಳಿದ್ರು ಗುಂಪಿಗೆ ಸೇರದ ಪದ ಅಂತ ಹೇಳಿ. ಅದು ಒಂದು ಕನೆಕ್ಷನ್ ಇದೆ ಆ್ಯಕ್ಚುಲಿ ನಮಗೆ. ಅವರು ವಿಜಯಲ್ಲಿ ಅಸಿಸ್ಟೆಂಟ್ ಪ್ಯಾರಿಸ್ ಪ್ರೀಸ್ಟ್ ಆಗಿ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಕ್ಯಾಟಕಿಸಮ್ ಅನ್ನು ಕಲಿಸಲಿಕ್ಕೆ ನಮ್ಮ ಸ್ಕೂಲಿಗೆ ಬರ್ತಾ ಇದ್ರು. ಮತ್ತು ಇನ್ನೊಂದು ಹೇಳೋದಿದ್ರೆ, ಸೋಷಿಯಲ್ ಮೀಡಿಯಾ ನಾವು ಒಳ್ಳೆಯದಲ್ಲ ಅಂತ ಹೇಳ್ತಿದ್ದೇವೆ, ಆದರೆ ಈ ಒಂದು ನಮ್ಮ ಸಮ್ಮೇಳನಕ್ಕೆ ಕಾರಣವಾದ ವಾಟ್ಸಪ್ ಗ್ರೂಪ್ಗೆ ನಿಜವಾಗ್ಲೂ ನಾವು ಥ್ಯಾಂಕ್ಸ್ ಅಂತ ಹೇಳಬೇಕು. ಅದೇ ಅದನ್ನು ಕ್ರಿಯೇಟ್ ಮಾಡಿದ ಬಕ್ಷಿ ಅವರಿಗೆ ಮತ್ತು ಅದರಲ್ಲಿ ತುಂಬ ಉತ್ಸುಕತೆಯಿಂದ ಪಾತ್ರವನ್ನು ಸಲ್ಲಿಸುತ್ತಿರುವ ಶಬೀರ್ ಮತ್ತು ಯಹಿಯಾ, ರಫಿ ಎಲ್ಲರಿಗೂ ಧನ್ಯವಾದಗಳು. ಮತ್ತು ನಮ್ಮ ಸೀನಿಯರ್ ಸ್ಟೂಡೆಂಟ್ಸ್ ಇದ್ದಾರೆ ಇಲ್ಲಿ, ನನ್ನ ಸೀನಿಯರ್ ಬ್ಯಾಚ್ಮೇಟ್ಸ್ಗಳು, ಅವರು ನಮಗೆ ತುಂಬ ಪ್ರೇರಣೆಯಾಗಿದ್ದಾರೆ. ನಾವು ಹೈಸ್ಕೂಲಲ್ಲಿರುವಾಗ ನಮಗೆ ತುಂಬ ಚಟುವಟಿಕೆಗಳಿತ್ತು. ನನಗೆ ಗೊತ್ತಿಲ್ಲ ಈಗ ಆ ಚಟುವಟಿಕೆಗಳು ಇವೆಯಾ ಇಲ್ವಾ ಅಂತ. ಡ್ರಾಮಾ ಮತ್ತು ಹೌಸ್ ವೈಸ್ ನಮ್ಮದು ಕಾಂಪಿಟಿಷನ್ಸ್ಗಳಿತ್ತು. ಅದರಿಂದ ನಾವು ತುಂಬ ಕಲ್ತಿದ್ದೇವೆ. ಆಗ ಅವರು ನಮಗೆ ತುಂಬ ಪ್ರೇರಣೆಯಾಗಿದ್ದರು. ಆರತಿ ಇದ್ದಾರೆ, ಇಂದಿರಾ ಮತ್ತು ಯಹಿಯಾ, ಶಂಶೀರ್ ನನ್ನ ಅಣ್ಣನ ಫ್ರೆಂಡ್. ಅವ್ರು ನನಗೆ ಅನಿಸ್ತದೆ ಸೀನಿಯರ್ ಮೋಸ್ಟ್ ಸ್ಟೂಡೆಂಟ್ ಇಲ್ಲ ಇದ್ದ ಪೈಕಿ. ಅವರದೊಂದು ನೆನಪು ಬರೋದೇನೆಂದರೆ ಅವ್ರ ಹ್ಯಾಂಡ್ ರೈಟಿಂಗ್ ತುಂಬ ಚೆಂದ ಹ್ಯಾಂಡ್ ರೈಟಿಂಗ್. ಅದು ಈಗ ಅವರು ಸೈಂಟಿಸ್ಟ್ ಡಾಕ್ಟರ್ ಆಗಿದ್ದಾರೆ, ಅದರಿಂದಾಗಿ ಅದು ಹ್ಯಾಂಡ್ ರೈಟಿಂಗ್ ಉಳಿದಿದೆ ಇಲ್ವಾ ನನಗೆ ಗೊತ್ತಿಲ್ಲ. ಮತ್ತು ಎಲ್ಲ ವಿದ್ಯಾರ್ಥಿಗಳು, ಸುದೇಶ್ ಮತ್ತು ಎಲ್ಲ ಯಹಿಯಾ, ತುಂಬ ಜನ ಇದ್ದಾರೆ, ಕೆಲವ್ರದ್ದು ಹೆಸರು ನಾನು ತೆಗಿತಲ್ಲ. ಅವರೆಲ್ಲ ನಮಗೆ ಒಂದು ಪ್ರೇರಣೆಯಾಗಿದ್ದಾರೆ ಸೀನಿಯರ್ ವಿದ್ಯಾರ್ಥಿಗಳಾಗಿ. ಅದೇ ರೀತಿ ನನ್ನ ಜೂನಿಯರ್ ವಿದ್ಯಾರ್ಥಿಗಳು ಎಲ್ಲ ಇದ್ದಾರೆ, ನನ್ನ ಕಸಿನ್ಸ್ಗಳು ಇದ್ದಾರೆ, ಅದರಲ್ಲಿ ನನ್ನ ಸಿಸ್ಟರ್ ಎಲ್ಲರೂ ಇದ್ದಾರೆ. ಅವರು ನಮಗೆ ತುಂಬ ಪ್ರೋತ್ಸಾಹ ನೀಡಿದ್ದಾರೆ. ನಾನು 1991 ಬ್ಯಾಚಲ್ಲಿ SPL ಆಗಿದ್ದೆ. ಆ ಟೈಮಲ್ಲಿ ಎಲ್ಲರೂ ಒಳ್ಳೆ ಪ್ರೋತ್ಸಾಹ ಕೊಟ್ಟು ಸಹಕರಿಸಿದ್ದಾರೆ, ಅವರಿಗೂ ಧನ್ಯವಾದಗಳು. ಮತ್ತು ನನ್ನ ಬ್ಯಾಚ್ಮೇಟ್ಸ್ರವರಿಗೂ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಮುಖ್ಯ ವಿಶೇಷವಾಗಿ ಈ ಸಮ್ಮೇಳನಕ್ಕೆ ನಮ್ಮ ಜೊತೆ ಬಂದ ಓಲ್ಡ್ ಸ್ಟೂಡೆಂಟ್ಸ್ ಜೊತೆ ಬಂದ ಫ್ಯಾಮಿಲಿ ಮೆಂಬರ್ಸ್ ಅವರು ತುಂಬ ಪೇಷಂಟ್ಲಿ ಈ ಒಂದು ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ, ಅದು ಕಾಯ್ತಾ ಇದ್ದಾರೆ. ಅವರಿಗೆಲ್ಲರಿಗೂ, ಕುಟುಂಬದ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು. ಮತ್ತು ಎಲ್ರಿಗೂ ಧನ್ಯವಾದಗಳನ್ನು ಸಮರ್ಪಿಸಿ ಈ ಒಂದು ನಮ್ಮ ಚಿಕ್ಕ ಗ್ರೂಪ್ ಚೆನ್ನಾಗಿ ಬಾಳಲಿ ಎಂದು ಆರೈಸಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.